ಎಸ್. ಹರೇ ಕೃಷ್ಣ. ಅಧ್ಯಾಯ 10 ವಿಭೂತಿ ಯೋಗ, ಶ್ರೀ ಭಗವಂತನ ಐಶ್ವರ್ಯ. ಎಸ್. ಓಕೆ. ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದನು, ಮಹಾಭಾವದಾರ್ಜುನೆ, ಮತ್ತೆ ಕೇಳು. ನೀನ್ ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನು ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ನೋಡಿ, ಹೇಗೆಂದ್ರೆ ಒಂದು ಕೈಯಿಂದ ಚಪ್ಪಲೆ ಆಗುವುದಿಲ್ಲ, ಎರಡು ಕೈ ಬೇಕು. ಹಾಗಾಗಿ ಅರ್ಜುನ ಶುದ್ಧ ಭಕ್ತ, ಅದರಲ್ಲಿ ಡೌಟೇ ಇಲ್ಲ. ಮತ್ತೆ ಕೃಷ್ಣನ ನಿತ್ಯ ಸೇವಕ, ಇಟರ್ನಲ್ ಅಸೋಸಿಯೇಟ್. ಹಾಗಾಗಿ ಮತ್ತೆ ಇವನಿಗೆ ಅಲ್ಲಿ ಆಸಕ್ತಿ ಉಂಟು. ಯಾರಿಗೆ? ಅರ್ಜುನನಿಗೆ ಕೃಷ್ಣನಲ್ಲಿ ಕೇಳುವಂಥದ್ದು. ಆಚಾರ್ಯ ಹೇಳ್ತಾರೆ, ಭಕ್ತಿಯಲ್ಲಿ ಪ್ರೋಗ್ರೆಸ್ ಅಂದ್ರೆ ಫಸ್ಟ್ ಸ್ಟೆಪ್ ನಮ್ಗೆ ಆ ಕೇಳುವಂತ, ಕೃಷ್ಣನ ಬಗ್ಗೆ ಕೇಳುವಂತ ಆಸಕ್ತಿ ಇರ್ಬೇಕಂತೆ. ಯಾವಾಗ ನಮ್ಗೆ ಆ ಕೇಳುವ ಆಸಕ್ತಿ ಉಂಟು ಕೃಷ್ಣನ ಬಗ್ಗೆ, ಇನ್ನು ಕೇಳುವ, ಆ ಕೃಷ್ಣ ಎಂತ ಮಾಡ್ತಾನೆ? ಕೃಷ್ಣ ಪರಮಾತ್ಮನಾಗಿ ಹೃದಯದಲ್ಲಿದ್ದಾನೆ. ಕೃಷ್ಣ ಮತ್ತೆ ಅದು ರೆಸಿಪ್ರೋಕೇಶನ್ ಮಾಡ್ತಾನೆ. ಇಲ್ಲಿ ಎಂತ ಅಂದ್ರೆ, ದೇವೋತ್ತಮ ಪರಮಪುರುಷನ ಹೀಗೆ ಅಂತ ಹೇಳಿದನು, ಮಹಾಭಾವದಾರ್ಜುನ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳ್ತೇನೆ. ಅಂದ್ರೆ ಕೃಷ್ಣನಿಗೆ, ಅರ್ಜುನನಿಗೆ ಇನ್ನೂ ಹೇಳುವಂತ ಅರ್ಥ ಉಂಟು. ಅಂದ್ರೆ ಈ 3 ಅಧ್ಯಾಯದಲ್ಲಿ ಹೇಳಿದ ಭಕ್ತಿಯ ಬಗ್ಗೆ 7, 8, 9, ಈಗ 10ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುದು, ನಾನು ನಿನಗೆ ಇನ್ನೂ ಹೇಳ್ತೇನೆ. ನಾನು ಆಗಲೇ ವಿವರಿಸುವ ಜ್ಞಾನಕ್ಕಿಂತ ಇನ್ನು ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ನೋಡಿ, ಅದಕ್ಕೆ ಹೇಳುವ ಆಚಾರ್ಯರು, ನಾವು ಫಸ್ಟಿಗೆ ನಮ್ಮ ಆ ಪರಮಾತ್ಮನನ್ನು ಜಾಗೃತಗೊಳಿಸಬೇಕು, ಮತ್ತೆ ಕೃಷ್ಣ ನೋಡಿಕೊಳ್ತಾನೆ ಎಲ್ಲವನ್ನು. ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಮಧ್ಯದಲ್ಲಿ ಮಲಗಿದು ಕೃಷ್ಣ, ಮತ್ತೆ ಕೆಳಗೆ ಕೂತದ್ದು ಇದು ನೋಡಿ, ಇದು ಕೃಷ್ಣ, ಇದು ಅರ್ಜುನ, ಇದು ದುರ್ಯೋಧನ. ಜಸ್ಟ್ ಈ ಒಂದು ಎಂತ ಹೇಳುದು, ಈ ಸಿಚುವೇಶನ್ ಅಲ್ಲಿ ನಿಮ್ಗೆ ಕಾಣ್ಬಹುದು ಅರ್ಜುನ ಹೇಗಿದ್ದಾನೆ, ಒಂದು ಸೇವಕ ಹೇಗಿರ್ಬೇಕು ಆ ತರ ಇದ್ದಾನೆ. ಆ ದುರ್ಯೋಧನ ನೋಡಿ ಹೇಗಿದ್ದಾನೆ. ಹಾಗಾಗಿ ಈ ಖಾಲಿ ಒಂದು ಚಿತ್ರದಲ್ಲಿ ನಿಮ್ಗೆ, ಈಗ ಜನರೆಲ್ಲ, ನಿನ್ನೆ ಕೂಡ ಒಬ್ರು ರಾತ್ರಿ ಕ್ಲಾಸ್, ನಂದು ವೀಕೆಂಡ್ ಕ್ಲಾಸ್ ಉಂಟು, ಆ ವೀಕೆಂಡ್ ಕ್ಲಾಸ್ ಅಲ್ಲಿ ಒಬ್ರು ಹೇಳಿದ್ರು, ಕರ್ಣ ಮತ್ತೆ ದುರ್ಯೋಧನ ಅವರು ಕೂಡ ಎಂತಂದ್ರೆ ಅವ್ರು ಯಾಕೆ ಮಹಾಜನ ಅಲ್ಲ ಅಂತ. ಆದ್ರೆ ಜಸ್ಟ್ ಒಂದು ಎಂತ ಹೇಳುದಂದ್ರೆ, ಆ ಆಟಿಟ್ಯೂಡ್ ಅಲ್ಲಿ ಗೊತ್ತಾಗ್ತದೆ ಯಾರು ಮಹಾಜನ, ಯಾರು ಮಹಾಜನ ಅಲ್ಲ ಅಂತ. ನೋಡಿ, ಸೇವಕ ಹೇಗಿರ್ಬೇಕು ಹಾಗೆ ಅರ್ಜುನ ಕೂತ್ಕೊಂಡಿದ್ದಾನೆ. ಹಾಗಾಗಿ ಸಣ್ಣ ಸಣ್ಣ ವಿಷಯದಲ್ಲಿ ನಮ್ಗೆ ಗೊತ್ತಾಗ್ತದಂತೆ. ಹಾಗೆ ಆಚಾರ್ಯ ಇದನ್ನು ವಿವರಿಸ್ತಾರೆ. ಓಕೆ. ಎಸ್, ಒಂದು ನಿಮಿಷ. ಓಕೆ. ನಮೇ ವಿದು ಸುರಾಗಣ ಪ್ರಭಾವಂ ನ ಮಹರ್ಷಯ ಅಹಂ ಆದಿರಿ ದೇವಾನಾಂ ಮಹರ್ಷಿನಾಂ ಸರ್ವಶ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು. ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ನೋಡಿ, ದೇವತೆಗಳು ಮತ್ತೆ ಮಹರ್ಷಿಗಳು ಕೂಡ ಕೃಷ್ಣನನ್ನು ಅರಿಲಿಕ್ಕೆ ಸಾಧ್ಯವಿಲ್ಲ. ಹೇಗೆ ನಾವು ಕೃಷ್ಣನ ಅರಿಬಹುದು? ಭಕ್ತಿ ಮಾರ್ಗದಿಂದ ಮಾತ್ರ.
ಒಬ್ಬ ಶುದ್ಧ ಭಕ್ತನಾದ್ರೆ ಮತ್ತೆ ಕೃಷ್ಣ ಅವನಿಗೆ ರಿವೀಲ್ ಮಾಡ್ತಾನೆ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ, ಎಲ್ಲ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆ, ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಅಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಶ್ಲೋಕ ಉಂಟು, ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಕೃಷ್ಣನು ಅನಾದಿ. ಹಾಗಾಗಿ ಇದು ಯಾರು ತಿಳಿತಾನೆ ಅವ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಇದು ದೇವಕಿ ಕೃಷ್ಣ ಗರ್ಭದಲ್ಲಿರುವಾಗ ಹಾಗೆ ಎಲ್ಲರೂ ನೋಡಿ, ಎಲ್ಲ ದೇವತೆಗಳು ಬಂದು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ ನಾಲ್ವರು ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದವರು, ನನ್ನ ಮನಸ್ಸಿಂದ ಹುಟ್ಟಿದವರು, ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಅಂದ್ರೆ ಸಪ್ತರ್ಷಿಗಳು ಮತ್ತೆ ನಾಲ್ವರು ಮಹರ್ಷಿಗಳು ಎಲ್ಲರೂ ಕೃಷ್ಣನಿಂದ ಬಂದವರು. ಓಕೆ, ಒಂದು ನಿಮಿಷ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವತಾ ಸೋ ಅವಿಕಲ್ಪೇನ ಯೋಗೇನ ಯುಜ್ಯತೆ ನಾಥ ಸಂಶಯ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ, ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಅಂದ್ರೆ ನೋಡಿ, ಇಲ್ಲಿ ಕೂಡ ವಾಪಸ್ ಯಥಾರ್ಥ, ಕೃಷ್ಣ ಹೇಗೆ ಇದ್ದಾನೆ ಹಾಗೆ. ಹಾಗಾಗಿ ಯಥಾರ್ಥವಾಗಿ ತಿಳ್ಬೇಕಂದ್ರೆ ನಮ್ಗೆ ಮನಸ್ಸಿಗೆ ಬಂದಾಗ ತಿಳಿಯುವುದಲ್ಲ, ಯಥಾರ್ಥ. ಅದಕ್ಕೆ ಆಚಾರ್ಯರು ನಮ್ಮ ಭಗವದ್ಗೀತೆಯನ್ನು ಯಥಾರೂಪ ಅಂತ ಕೊಟ್ಟಿದ್ದಾರೆ. ಯಾಕೆ ಯಥಾರೂಪ? ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ, ಅದ್ರಲ್ಲಿ ಏನು ಚೇಂಜಸ್ ಇಲ್ಲ. ಹಾಗಾಗಿ ನಾವು ಕೂಡ ಯಥಾರ್ಥವಾಗಿ ತಿಳಿಬೇಕು ಈ ಕೃಷ್ಣನ ಐಶ್ವರ್ಯ ಮತ್ತು ಯೋಗ ಶಕ್ತಿಯನ್ನು. ಆಗ ನಾವು ಭಕ್ತಿ ಸೇವೆಯಲ್ಲಿ ತೊಡಗಬಹುದು. ಓಕೆ, ಈಗ ನಾನು 4 ಶ್ಲೋಕ ಹೇಳ್ತಾ ಇದ್ದೇನೆ, ಅದು ಚತುರ್ ಶ್ಲೋಕ. ಈ ಭಗವದ್ಗೀತಾದ ಚತುರ್ ಶ್ಲೋಕ, ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ಇದನ್ನು ಕಂಠಸ್ಥ ಮಾಡ್ಲಿಕ್ಕೆ ನೋಡಿ, 8, 9, 10, 11 ಈಗ 8 ಸ್ಟಾರ್ಟ್ ಆಗ್ತದೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತ ಭಾವ ಸಮನ್ವಿತ. ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಅಂದ್ರೆ ನೋಡಿ ಹೇಗೆ ಅಂದ್ರೆ, ಕೃಷ್ಣ ಹೇಳಿದಾನೆ ಅಹಂ ಸರ್ವಸ್ಯ ಪ್ರಭು, ಅಂದ್ರೆ ಎಲ್ಲಾ ಭೌತಿಕ ಆಧ್ಯಾತ್ಮಿಕ ಇದರ ಮೂಲ ನಾನೇ ಅಂತ ಹೇಳಿದ್ದಾನೆ. ಆದ್ರೆ ಕೆಲವರೆಲ್ಲ ಹೇಳ್ತಾರೆ, ಕೃಷ್ಣ ಯಾಕೆ ಹಾಗೆ ಹೇಳಿದ್ದು, ಅದು ಅವನ ಅಹಂಕಾರ ಅಲ್ವಾ ಅಂತ. ಈಗ ಅಂದ್ರೆ ನಾವು ಪುಸ್ತಕ ವಿತರಣೆ ಮಾಡುವಾಗ ಕೆಲವರೆಲ್ಲ ಬೇರೆ ಬೇರೆ ಟೈಪ್ ಮೆಂಟಲ್ ಇನ್ನೋರು ಬರ್ತಾರೆ. ಅವ್ರು ಹೇಳುದು ಇದು ಕೃಷ್ಣನ ಹಾಮ್ ಅಂತ ಹೇಳ್ತಾರೆ. ಎಂತ ಕೃಷ್ಣನಿಗೆ ಹಾಮ್ ಅಂತೆ ಅವ್ರು ಹೇಳುದು. ಆಕ್ಚುಲಿ ಹಾಮ್ ಅವರಿಗೆ, ಆದ್ರೆ ಅವ್ರು ಹೇಳುದು ಕೃಷ್ಣ ಯಾಕೆ ನಾನು ಎಲ್ಲದರ ಮೂಲ ಅಂತ ಯಾಕೆ ಹೇಳ್ತಾನೆ, ಅದು ಜಂಬ ಅಲ್ವಾ ಅಂತ. ಯಾಕೆಂದ್ರೆ ಕೃಷ್ಣ ದೇವೋತ್ತಮ ಪರಮಪುರುಷ. ಜನರಿಗೆ ಎಂತಂದ್ರೆ ಅದಕ್ಕೆ ಹೇಳುದು ಆಚಾರ್ಯರು, ಈಗ ಒಬ್ಬ ಜಾಂಡೀಸ್ ಆದವನಿಗೆ ಎಲ್ಲವೂ ಹಳದಿ ಕಾಣ್ತಾನಂತೆ, ಯಾಕಂದ್ರೆ ಅವನಿಗೆ ಜಾಂಡೀಸ್ ಆಗಿದೆ. ಅದೇ ರೀತಿ ನಮ್ಗೆ ಈಗ ನಾವು ಆಚಾರ್ಯ ಹೇಳ್ತಾರೆ, ನಾವೀಗ ರೋಗದ ಸ್ಥಿತಿಯಲ್ಲಿದ್ದೇವೆ. ರೋಗದ ಸ್ಥಿತಿಯಲ್ಲಿರುವಾಗ ನಮ್ಗೆ ಯಾವುದು ಸರಿಯಾಗಿ ಕಾಣುವುದಿಲ್ಲ. ನಮ್ಮ ರೋಗ ಅದು ಹೋಗ್ಬೇಕು. ಅದು ರೋಗ ಎಂತ? ಕಾಮ, ಮದ, ಮತ್ಸರ್ಯ, ಲೋಭ ಇದೆಲ್ಲ ಒಳಗೆ ಅಂಟಿಕೊಂಡು ಉಂಟು. ಹಾಗಾಗಿ ಅದು ಎಲ್ಲಿ ತನಕ ಹೋಗುವುದಿಲ್ವೋ ಅಲ್ಲಿ ತನಕ ಕೃಷ್ಣ ಅಲ್ಲಿ ಕೂತ್ಕೊಳ್ಳುವುದಿಲ್ಲ. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಇದು ಮೇನ್ ಶ್ಲೋಕ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ನೋಡಿ, ಎಲ್ಲವೂ ಕೃಷ್ಣನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ.
ಮಚ್ಚಿತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತ ಶ್ಯಾಮಾಂ ನಿತ್ಯಾಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತದೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತದೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ನಮ್ಮ ಆಚಾರ್ಯರು ಪ್ರಭುಪಾದ್ 1922ರಿಂದ 1965 ತನಕ ಭಾರತದಲ್ಲಿ ತುಂಬಾ ಪ್ರಯತ್ನ ಪಟ್ರು. ಎಲ್ಲ ಮನೆಗೆ ಹೋಗ್ತಾ ಇದ್ದಂತೆ. ಆಗ ಭಾರತದಲ್ಲಿ ಈಗಿನ ತರ ಅಲ್ಲ, ಒಂದು ಮಗು ಅಲ್ಲ, ಆಗ 4 ಮಗು ಇತ್ತು, 4-5 ಮಗು. ಹಾಗಾಗಿ ಅವರು ಹೋಗಿ ಮನೆಗೆ ಹೋಗಿ, ನಿಮ್ಮ ಹತ್ರ 5 ಮಗು ಉಂಟಲ್ಲ, ಒಂದು ಮಗು ನನಗೆ ಕೊಡಿ, ನಾನು ಅವನನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಟ್ರೈನ್ ಮಾಡ್ತೇನೆ ಹೇಳ್ತಿದ್ರು. ಯಾರು ಸಹಾಯ ಮಾಡಲಿಲ್ಲ ಭಾರತದಲ್ಲಿ, ಒಬ್ಬ ಕೂಡ ಕೊಡ್ಲಿಲ್ಲ. ಮತ್ತೆ ಕಡೆಗೆ ಅವರ ಗುರು ಹೇಳಿದ್ದಾರೆ, ಆಗ ಅವರಿಗೆ 70 ವರ್ಷ ಪ್ರಾಯ, ಪಾಶ್ಚಾತ್ಯ ದೇಶಕ್ಕೆ ಹೋಗಿ ನೀನು ಈ ಎಂತ ಹೇಳುದು ಕೃಷ್ಣ ಪ್ರಜ್ಞೆಯನ್ನು ನೀನು ಹರಡಿಸಬೇಕು. ಅಂದ್ರೆ ಇಂಗ್ಲಿಷಲ್ಲಿ ನೀನು ಪುಸ್ತಕ ಬರೆದು ಮತ್ತೆ ಪಾಶ್ಚಾತ್ಯ ದೇಶದವರಿಗೆ ನೀನು ಈ ಕೃಷ್ಣ ಪ್ರಜ್ಞೆಯನ್ನು ಹರಡಿಸಬೇಕಂತ ಅವರಿಗೆ ಗುರು ಸ್ಟಾರ್ಟಿಂಗ್ ಹೇಳಿದ್ರು. ಮತ್ತೆಂತಾಯ್ತು, ಅವರು ಹೋದ್ರು ಅದಕ್ಕೆ. ಯಾಕಂದ್ರೆ ಇಲ್ಲಿ ಸಕ್ಸಸ್ ಆಗ್ಲಿಲ್ಲ, ಅಲ್ಲಿ ಹೋದ್ರು. ಅಲ್ಲಿ ಕೃಷ್ಣ ಅವರಿಗೆ ಆ ಸಕ್ಸಸ್ ಅನ್ನು ಕೊಟ್ಟ. ಹಾಗಾಗಿ ಇಲ್ಲಿ ಎಂತಂದ್ರೆ ನನ್ನ ಪರಿಶುದ್ಧ ಭಕ್ತರು ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತದೆ. ಅದು ನೋಡಿ, ಅವರಿಗೆ ಇಲ್ಲಿ ಸಕ್ಸಸ್ ಆಗ್ಲಿಲ್ಲ 43 ವರ್ಷ, ಆದ್ರೂ ಕೂಡ ಅವ್ರು ಎಂತ ಮಾಡ್ಲಿಲ್ಲ, ಬಿಡ್ಲಿಲ್ಲ. ಯಾಕೆಂದ್ರೆ ಇದು ಶುದ್ಧರ ಭಕ್ತರ ಲಕ್ಷಣ. ಎಂತಂದ್ರೆ ಅವರು ಎಂತ ಹೇಳುದು, ಟೋಟಲಿ ಕೃಷ್ಣನ ಮೇಲೆ ಡಿಪೆಂಡ್. ಸಕ್ಸಸ್ ಆಗಲಿ ಸಕ್ಸಸ್ ಆಗದಿರಲಿ, ನಾನು ಕೃಷ್ಣನಿಗೂ ಸೇವೆ ಮಾಡ್ತೇನೆ, ಇದು ಶುದ್ಧ ಭಕ್ತರ ಲಕ್ಷಣ. ಹಾಗಾಗಿ ಅವರು ಕಂಟಿನ್ಯೂ ಆಗಿ ಅದನ್ನು ಮಾಡಿದ್ರು. ಮತ್ತೆ ಅವರಿಗೆ ಇದಾಯ್ತು, ಅವರ ಬದುಕು ಸಂಪೂರ್ಣವಾಗಿ ಕೃಷ್ಣನಿಗೆ ಅರ್ಪಿತವಾಗಿತ್ತು. ನಮ್ಮ ಆಚಾರ್ಯರು ಸಂಪೂರ್ಣ ಟೋಟಲಿ ಅವರು ಕಾರ್ಗೋ ಶಿಪ್ ಅಲ್ಲಿ ಹೋದದ್ದು. ಕಾರ್ಗೋ ಶಿಪ್ ಅಲ್ಲಿ ಹೋಗುವಾಗ 2 ಬಾರಿ ಅವರಿಗೆ ಹೃದಯಾಘಾತವಾಯಿತು. ಮತ್ತೆ ಸೆಕೆಂಡ್ ಟೈಮ್ ಎಂತ ಆಯ್ತು ಅಂದ್ರೆ, ಕೃಷ್ಣನ ಎಲ್ಲಾ ಇನ್ಕಾರ್ನೇಷನ್ ಈ ಬೋಟನ್ನು ಹೇಗೆ ರೋ ಮಾಡ್ತಾರೆ ಆ ತರ ರೋ ಮಾಡಿದ್ರಂತೆ. ಮತ್ತೆ ಅವ ಕ್ಯಾಪ್ಟನ್ ಹೇಳ್ತಾನೆ, ಅವ ಕ್ಯಾಪ್ಟನ್ ನಮ್ಮ ಲೀಲಾಮೃತ, ಪ್ರಭುಪಾದ ಲೀಲಾಮೃತದಲ್ಲಿ ಕ್ಯಾಪ್ಟನ್ ಹೇಳಿದ ಮಾತುಗಳುಂಟು. ಅವ ಹೇಳ್ತಾನೆ, ಅವನ ಲೈಫಲ್ಲಿ, ಯಾಕಂದ್ರೆ ಕಾರ್ಗೋ ಶಿಪ್ ಹೋಗ್ಲಿಕ್ಕೆ 3 ತಿಂಗಳು ಬೇಕು, ಲೈಫಲ್ಲಿ ಆ ತರ ಇರ್ಲಿಲ್ಲಂತೆ. ಅಂದ್ರೆ ಅಲೆಗಳೇ ಇರ್ಲಿಲ್ಲ. ಪ್ರಭುಪಾದಿಗೆ ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ, ಮತ್ತೆ ಅದು ಪ್ಲೇನ್ ಕೆರೆ ತರ ಇತ್ತಂತೆ. ಅವ ಹೇಳ್ತಾನೆ ಲೈಫಲ್ಲಿ ಫಸ್ಟ್ ಟೈಮ್ ಅಂದ್ರೆ ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟ. ಮತ್ತೆ ಅವರು ಅಲ್ಲಿ ಹೋದ್ರು. ಹೋದ ಕೂಡಲೇ ಎಂತ ಆಯ್ತು, ಹೋದ ಕೂಡಲೇ ಯಾಕಂದ್ರೆ ಅವರು ವೃಂದಾವನದಲ್ಲಿ ಇದ್ದದ್ದು, ಮತ್ತೆ ಅಲ್ಲಿದು ಅಮೆರಿಕದು ಆ ಟೈಮ್ ಇದು ಚಳಿ. ಈಗ ಅವರಿಗೆ 70 ವರ್ಷ ಆಗಿತ್ತು, ತುಂಬಾ ಅವರಿಗೆ ಕಷ್ಟ ಆಯ್ತು. ಮತ್ತೆ ಅವ್ರು ಹೇಳ್ತಾರೆ, ಅವರ ಪೋಯಮ್ ಉಂಟು ಪ್ರಭುಪಾದಿದು. ಪ್ರಭುಪಾದ್ ಹೇಳ್ತಾರೆ, ನನ್ನನ್ನು ಯಾಕೆ ಈ ನರಕ ಲೋಕಕ್ಕೆ ತಂದಿದ್ಯಾ? ನಾವೀಗ ಅಮೆರಿಕಕ್ಕೆ ಹೋದ್ರೆ ಎಂತ ಹೇಳುದು, ನಾವು ಪೂರ್ತಿ ಸ್ವರ್ಗ ಹೇಳ್ತೇವೆ. ಯಾಕೆಂದ್ರೆ ನಾವು ನಿಜವಾದ ಎಂತ ಹೇಳುದು ಕೃಷ್ಣನ ಧಾಮವನ್ನು ನೋಡ್ಲಿಲ್ಲ. ಆದ್ರೆ ಕೃಷ್ಣನ ನಾಮ ಯಾರು ನೋಡ್ತಾರೆ ಅವನಿಗೆ ಅದು ನರಕ ಇರ್ತದೆ. ಯಾಕೆಂದ್ರೆ ಅಲ್ಲಿ ಕೃಷ್ಣ ಪ್ರಜ್ಞೆಗೆ ಆಸ್ಪದವೇ ಇಲ್ಲ ಅಮೆರಿಕದಲ್ಲಿ. ಹಾಗಾಗಿ ಅವರದನ್ನು ಯಾಕೆ ಈ ನರಕ ಲೋಕಕ್ಕೆ ನಾನು ತಂದಿದ್ಯಾ? ಆದರೂ ಓಕೆ, ನೀನು ತಂದಿದ್ಯಾ, ಆಯ್ತು, ನಿನ್ಗೆ ಎಂತ ಮಾಡ್ಲಿಕ್ಕೆ ಉಂಟು ಅದನ್ನು ಮಾಡು, ನಾನಿನ್ನ ಗೊಂಬೆ ಅಂತ ಅವರು ಹೇಳ್ತಾರೆ. ಹಾಗಾಗಿ ಶುದ್ಧ ಭಕ್ತರು ಯಾವಾಗಲೂ ಕಂಪ್ಲೀಟ್ ಸರೆಂಡರ್, ಅಂದ್ರೆ ಕೃಷ್ಣ ಎಲ್ಲಿ ಅವರನ್ನು ಕರ್ಕೊಂಡು ಹೋದ್ರು ಕೂಡ ಇದು ಕೃಷ್ಣನ ಇಚ್ಛೆ ಅಂತ ಅವರು ಹೇಳಿಸ್ತಾರೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತದೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಅಂದ್ರೆ ಹೇಗೆಂದ್ರೆ ನೋಡಿ, ನಮ್ಗೆ ಈಗ ನಮ್ಗೆ ವೀಕೆಂಡ್ ಅಲ್ಲಿ 7 ಕ್ಲಾಸ್ ಉಂಟು, ಆದ್ರೂ ಕೂಡ ನಮ್ಗೆ ಅದರಲ್ಲಿ ತುಂಬಾ ಒಂದು ಖುಷಿ ಉಂಟು. ಎಂತಂದ್ರೆ ನಾವು ಎಂತ ಹೇಳುದು, ಜನರು ಈಗ ಕಾಲೇಜಲ್ಲಿ ಟೀಚಿಂಗ್ ಮಾಡ್ತಾರೆ, ಆದ್ರೆ ಅವರು ಸ್ಯಾಲ್ರಿಗೆ ಮಾಡುದು. ಮತ್ತೆ ಅವರಿಗೆ 1 ಕ್ಲಾಸ್ ಎಕ್ಸ್ಟ್ರಾ ಕೊಟ್ರೆ ಅವರು ಎಂತ ಮಾಡ್ತಾರೆ, ಸಿಟ್ಟು ಬರ್ತದೆ ಅವರಿಗೆ, ತುಂಬಾ ಸಿಟ್ಟು ಬರ್ತದೆ. ಮತ್ತೆ ಮ್ಯಾನೇಜ್ಮೆಂಟ್ಗೆ ಎಲ್ಲ ಅವರು ಇದು ಮಾಡ್ತಾರೆ, ಮತ್ತೆ ಅವ್ರಿಗೆ ಹೋಗುವ ಟೈಮ್ ಆಗ್ತದೆ. ಹಾಗೆ ನಮ್ಗೆ ಹಾಗೆ ಅಲ್ಲ, ನಮ್ಗೆ ಈಗ ನಮ್ಮ ಪ್ರೆಸಿಡೆಂಟ್ ಇನ್ನೊಂದು ಕ್ಲಾಸ್ ಕೊಟ್ಟು ನಾನು ಮಾಡ್ತೇನೆ. ಹಾಗಾಗಿ ಇದು ನಾವು ಸ್ವ ಇಚ್ಛೆಯಿಂದ ಮಾಡುದು. ಅಂದ್ರೆ ನಮ್ಗೆ ಅದರಲ್ಲಿ ಎಂತಂದ್ರೆ ತೃಪ್ತಿ ಉಂಟು, ಮತ್ತೆ ನಮ್ಗೆ ಆನಂದ ಉಂಟು. ಹಾಗಾಗಿ ಆಚಾರ್ಯ ಹೇಳ್ತಾರೆ, ನಾವು ಈ ಪ್ರೊಸೆಸ್ ಅನ್ನು ಅಪ್ಲೈ ಮಾಡಬೇಕು.
ನಿಮ್ಗೆ ಅದು ವಿಡಿಯೋ ಖಂಡಿತಲ್ಲ, ಆ ವಿಡಿಯೋದಲ್ಲಿ ಸಾರಿ ಇದ್ದದ್ದು ಎಲ್ಲ ಭಕ್ತರೆಲ್ಲ ಅವರು ಎಂತ ಹೇಳುದು ಹಣಕ್ಕೋಸ್ಕರ ಬಂದದಲ್ಲ, ಎಂತ ಹೇಳುದು ಆ ಕೃಷ್ಣ ಆ ಪ್ರಭುಪಾದ ಮೇಲೆ ಆ ಪ್ರೀತಿ ಇಟ್ಕೊಂಡು ಬಂದದ್ದು. ಹಾಗಾಗಿ ಒಂದು ನಿಮಿಷ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಶ್ಲೋಕ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಾಂ ಯೇನ ಮಾಂ ಉಪಯಾಂತಿತೆ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ನೋಡಿ, ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರಿಗೆ ನಾನು ಕೊಡುತ್ತೇನೆ. ಈ ಚಿತ್ರದಲ್ಲಿ ನೀವು ಕಾಣಬಹುದು, ಇದು ಧ್ರುವ ಮಹಾರಾಜ್. ಧ್ರುವ ಮಹಾರಾಜ್ ಎಂತಾಯ್ತಂದ್ರೆ, ಧ್ರುವ ಮಹಾರಾಜ್ ಅವರ ಎಂತ ಅಂದ್ರೆ ತಂದೆಯ ಆ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗ್ತಾರೆ ಅವರ ಈ ಇದರಲ್ಲಿ. ಅಲ್ಲಿ ಆಲ್ರೆಡಿ ಆ ತಂದೆಗೆ ಇನ್ನೊಂದು ಹೆಂಡತಿ ಇರ್ತಾರೆ, ಆ ಇನ್ನೊಂದು ಹೆಂಡತಿಯ ಮಗ ಇರ್ತಾನೆ, ಉತ್ತಮ ಅದ್ರಲ್ಲಿ ಇರ್ತಾನೆ ತಂದೆಯಲ್ಲಿ. ಇವ ಧ್ರುವ ಮಹಾರಾಜ್ ಹೋಗುವಾಗ ಎಂತ ಆಗ್ತದೆ ಅಂದ್ರೆ, ಅವಳು ಹೇಳ್ತಾಳೆ ಅವನ ಇನ್ನೊಂದು ತಾಯಿ, ನಿನ್ಗೆ ಇಲ್ಲಿ ಈ ಲೈಫಲ್ಲಿ ನಿನ್ಗೆ ಚಾನ್ಸ್ ಇಲ್ಲ, ನಿನ್ನ ತಂದೆ ತೊಡೆ ಅದು ಉತ್ತಮನಿಗೆ ಮಾತ್ರ ಅಂತ ಹೇಳ್ತಾಳೆ. ಆಗ ಧ್ರುವ ಮಹಾರಾಜಿಗೆ ತುಂಬಾ ಸಿಟ್ಟು ಬರ್ತದೆ. 5 ವರ್ಷದ ಬಾಲಕ ನೋಡಿ ಧ್ರುವ ಮಹಾರಾಜ್, ಯಾಕಂದ್ರೆ ಕ್ಷತ್ರಿಯನಾದವನ ಆ ರಕ್ತದಲ್ಲಿ ಉಂಟು ಅದು ಸಿಟ್ಟು. ಹಾಗಾಗಿ ಇಮಿಡಿಯೇಟ್ ಸಿಟ್ಟು ಬರ್ತದೆ ಧ್ರುವ ಮಹಾರಾಜಿಗೆ. ಧ್ರುವ ಮಹಾರಾಜ್ ಇಮಿಡಿಯೇಟ್ ಆಗಿ ಅವನ ತಾಯಿ ಹತ್ರ ಹೋಗ್ತಾನೆ. ಅಲ್ಲಿ ತಾಯಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ತಾಯಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹೇಳ್ತಾಳೆ, ನಾನು ಎಂತ ಮಾಡುದು, ಯಾಕಂದ್ರೆ ನಿನ್ನ ತಂದೆಗೆ ಆ ಇನ್ನೊಂದು ತಾಯಿ ಹತ್ರ ಜಾಸ್ತಿ ಪ್ರೀತಿ, ನನ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾಳೆ. ಮತ್ತೆ ಕಡೆಗೆ ಇವ ಹೇಳ್ತಾನೆ, ನನ್ಗೆ ಇದಕ್ಕೆ ನ್ಯಾಯ ಬೇಕು, ಯಾರು ಇದನ್ನು ನನಗೆ ಕೊಡ್ತಾರೆ ನ್ಯಾಯ ಅಂತ ಹೇಳ್ತಾನೆ. ಹಾಗಾಗಿ ಅವಳು ಹೇಳ್ತಾಳೆ, ನಾರಾಯಣ ಕೊಡ್ತಾನೆ. ನಾರಾಯಣ ಎಲ್ಲಿದ್ದಾನೆ? ಎಲ್ಲರೂ ಹೇಳ್ತಾರೆ ಅದು ಯಾಕಂದ್ರೆ ಈ ಯುಗ ಅಲ್ಲ, ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನ, ಇದರಲ್ಲಿ ಸತ್ಯಯುಗದಲ್ಲಿ ಧ್ಯಾನ. ನಾರಾಯಣ ಕಾಡಲ್ಲಿದ್ದಾನೆ ಅಂತ ಹೇಳ್ತಾನೆ. ಮತ್ತೆ 5 ವರ್ಷದ ಬಾಲಕ ಹೋಗ್ತಾನೆ ಸೀದಾ ಕಾಡಿಗೆ ಹೋಗುವಾಗ ಹೀರೋ ಬರ್ತಾನೆ. ಯಾರು ಹೀರೋ ಅಂದ್ರೆ ನಾರದ ಮುನಿ. ಪ್ರಹ್ಲಾದ್ ಮಹಾರಾಜ್ ಗುರು ನಾರದ ಮುನಿ, ಧ್ರುವ ಮಹಾರಾಜ್ ಗುರು ನಾರದ ಮುನಿ, ಹೀಗೆ ತುಂಬಾ ಮಂದಿ ಇದ್ದಾರೆ, ಎಲ್ಲರ ಗುರು ನಾರದ ಮುನಿ. ಅಲ್ಲಿ ನಾರದ ಮುನಿ ಬರ್ತಾರೆ. ನಾರದ ಮುನಿ ಹೇಳ್ತಾರೆ, ಧ್ರುವ ನೀನು ಎಲ್ಲಿ ಹೋಗ್ತಾ ಇದ್ದೀಯಾ? ನಾನು ನಾರಾಯಣನನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ನಾರಾಯಣ ಎಲ್ಲಿದ್ದಾನೆ? ಅಲ್ಲ, ನನ್ನ ತಾಯಿ ಹೇಳಿದ್ರು ಕಾಡಲ್ಲಿದ್ದಾರೆ. ಅದಕ್ಕೆ ನಾರದ ಹೇಳ್ತಾನೆ, ನೀನು ಅಪಕ್ವ ಅಂದ್ರೆ ಹಣ್ಣು ಆಗದವ. ಅಂದ್ರೆ ಈಗ ಎಂತ ಹೇಳುದು, ಕಾಯಿ ಎಂತ ಹೇಳುದು, ಒಂದು ಹಣ್ಣಾದದ್ದು ಇದು ಫಲ, ಇನ್ನೊಂದು ಕಾಯಿ. ಹಾಗಾಗಿ ನೀನು ಅಪಕ್ವ, ನೀನು ಈಗ ಕಾಯಿ, ಮತ್ತೆ ನೀನು ಕುಯೋಗಿ, ನೀನು ಯೋಗಿ ಅಲ್ಲ ಕುಯೋಗಿ ಅಂತ ಹೇಳ್ತಾನೆ. ಆದ್ರೂ ಕೂಡ ಧ್ರುವ ಮಹಾರಾಜ್ ಹೇಳ್ತಾನೆ, ಆ ಉತ್ಸಾಹದಲ್ಲಿ ಹೇಳ್ತಾನೆ. ಧ್ರುವ ಮಹಾರಾಜ್ ಹೇಳ್ತಾನೆ, ಇಲ್ಲ ನನ್ಗೆ ನಾರಾಯಣನನ್ನು ನೋಡ್ಲೇಬೇಕಂತ ಹೇಳ್ತಾನೆ. ಮತ್ತೆ ನಾರದಮುನಿ ಆಯ್ತು, ಅವನಿಗೆ ಆ ಮಂತ್ರವನ್ನು ಹೇಳ್ತಾನೆ, ಓಂ ನಮೋ ಭಗವತೆ ವಾಸುದೇವಾಯ. ಮತ್ತೆ ನೋಡಿ, ಆ 1.5 ಕಾಲಲ್ಲಿ ಧ್ರುವ ಮಹಾರಾಜ್ ತಪಸ್ ಮಾಡ್ತಾರೆ. ಈ ತಪಸ್ಸಿನಿಂದ ಎಲ್ಲಾ ದೇವತೆಗಳು ಅಲ್ಲೋಲ ಕಲ್ಲೋಲ ಆಗ್ತಾರೆ. ಅಷ್ಟು ಒಂದು ಪವರ್ಫುಲ್ ತಪಸ್ಸು. ಮತ್ತೆ 6 ತಿಂಗಳಲ್ಲಿ ನಾರಾಯಣ ಬರ್ತಾನೆ, ಮತ್ತೆ ಆಶೀರ್ವಾದ ಮಾಡ್ತಾನೆ. ಇಲ್ಲಿ ಆಚಾರ್ಯರು ಹೇಳ್ತಾರೆ ಭಾವಾರ್ಥದಲ್ಲಿ, ಧ್ರುವ ಮಹಾರಾಜಿಗೆ ನಾರಾಯಣನ ಆಶೀರ್ವಾದ ಸಿಕ್ತು, ನಿಮ್ಗೆ ಕೂಡ ಸಿಗ್ತದೆ ಅಂತ ಹೇಳ್ತಾರೆ. ಮತ್ತೆ ನಿಮ್ಗೆ ಎಂತ ತಪಸ್ಸು, ನಿಮಗೆ ಖಾಲಿ ದಿವಸದಲ್ಲಿ 3.5 ಗಂಟೆ ತಪಸ್ಸು ಮಾಡಿದ್ರೆ ಆಯ್ತು. ಧ್ರುವ ಮಹಾರಾಜ್ ತರ ಅಷ್ಟು ತಪಸ್ಸು ಮಾಡ್ಬೇಕಂತಿಲ್ಲ. 3.5, 2 ಗಂಟೆ ಜಪ, 1 ಗಂಟೆ ಭಗವದ್ಗೀತೆ ಓದುದು, ಮತ್ತೆ ಅರ್ಧ ಗಂಟೆ ಸಂಕೀರ್ತನೆ ಮಾಡುದು. ಹಾಗಾಗಿ ಆಕ್ಚುಲಿ ಧ್ರುವ ಮಹಾರಾಜ್ ಓದದೆ ಅಂತ, ಧ್ರುವ ಮಹಾರಾಜ್ ಓದೋದು ಅದಕ್ಕೆ ಶ್ಲೋಕ ಉಂಟು. ಈಗ ನಾನು ಶ್ಲೋಕ ಓದ್ತೇನೆ.
ಇದು ಹರಿಭಕ್ತಿ ಸುಬೋಧಯದಲ್ಲಿ ಉಂಟು. ಸ್ಥಾನಾಭಿಲಾಷ ತಪಸಿ ಸ್ಥಿತೋಹಂ ತ್ವಂ ಪ್ರಾಪ್ತ್ವ ದೇವ ಮುನೀಂದ್ರ ಗುಹ್ಯಂ ಕಾಚಂ ವಿಚಿನ್ನವಾನ್ ಅಪಿ ದಿವ್ಯ ರತ್ನಂ ಸ್ವಾಮೀನ್ ಕೃತಾರ್ಥೋ ಅಸ್ಮಿ ವರಂ ನ ಯಾಚೆ. ಇದರದು ಇಂಗ್ಲಿಷ್ ಅಲ್ಲಿ ಓದ್ತೇನೆ, ಮತ್ತೆ ನಿಮಗೆ ಕನ್ನಡದಲ್ಲಿ ನಾನು ಅನುವಾದ ಮಾಡ್ತೇನೆ. When he was being benedicted by the Supreme Personality of Godhead, Dhruva Maharaj said, "Oh my Lord, because I was seeking an opulent material position, I was performing severe types of penance and austerity. Now I have gotten you. You are very difficult for the great demigod, saintly person and king to attain. I was searching after a piece of glass, but instead of I have found a most valuable jewel. Therefore, I am so satisfied that I do not wish to ask any benedictions from you." ಈ ಶ್ಲೋಕ ಎಂತ ಹೇಳ್ತಿದೆ ಅಂದ್ರೆ, ನಾನು ನನ್ನ ತಂದೆಗಿಂತ ದೊಡ್ಡ ರಾಜ ಬೇಕಂತ ಹೋದದ್ದು, ನಿನ್ನಲ್ಲಿಗೆ ಬಂದದ್ದು. ಆದರೆ ಯಾಕೆಂದ್ರೆ ನನಗೆ ನಾಚಿಕೆ ಆಗ್ತದೆ, ನಾನೊಂದು ಭೌತಿಕ ಇಚ್ಛೆಯನ್ನು ಇಟ್ಕೊಂಡು ನಿನ್ನಲ್ಲಿ ಬಂದಿದ್ದೆ. ನಮ್ಗೆ ಕೂಡ ಈಗ ನಾಚಿಕೆ ಆಗ್ಬೇಕಂತೆ. ನೋಡಿ, ಧ್ರುವ ಮಹಾರಾಜಿಗೆ 5 ವರ್ಷ ಬಾಲದಿಂದ ನಾಚಿಕೆ ಆಯ್ತು ಕೃಷ್ಣನ್ ನೋಡಿದ ಮೇಲೆ. ಹಾಗಾಗಿ ನನಗೆ ನಾಚಿಕೆ ಆಗ್ತದೆ, ನಾನೊಂದು ಭೌತಿಕ ಇಚ್ಛೆಯನ್ನು ಇಟ್ಕೊಂಡು ಬಂದಿದ್ದೇನೆ, ನಾನು ನನ್ನ ತಂದೆಗಿಂತ ದೊಡ್ಡ ರಾಜ ಬೇಕಂತ ಇಲ್ಲಿ ಬಂದು ತಪಸ್ಸು ಮಾಡಿದ್ದೇನೆ, ನನಗೆ ನಾಚಿಕೆ ಆಗ್ತದೆ ಅಂತ ಹೇಳ್ತಾನೆ ಧ್ರುವ ಮಹಾರಾಜ್. ಮತ್ತೆ ನಾನು ಬಂದದ್ದು ಒಂದು ಗಾಜಿನ ತುಂಡು ಹುಡ್ಕೊಂಡು ಬಂದದ್ದು. ಈಗ ನನಗೆ ಎಂತಾಯ್ತು, ಆ ವಜ್ರ ಸಿಕ್ಕಿದೆ, ಹಾಗಾಗಿ ನನಗೆ ಯಾವುದೇ ಬೇಡ ಅಂತ ಧ್ರುವ ಮಹಾರಾಜ್ ಹೇಳ್ತಾನೆ. ಮತ್ತೆ ಎಂತಾಯ್ತು, ಧ್ರುವ ಮಹಾರಾಜ್ ಹೋಗುವಾಗ ಆ ಮುಖವು ಕೆಳಗೆ ಮಾಡಿ ನಾಚಿಕೆಯಲ್ಲಿ ಹೋದ್ರು. ಇದು ನಮ್ಗೆ ಆಗ್ಬೇಕು, ಇದು ನಮ್ಗೆ ಆಗುದಿಲ್ಲ. ನಾವು ಭೌತಿಕ ವಿಷಯವನ್ನು ಮತ್ತೆ ಮತ್ತೆ ಕೇಳ್ತೇವೆ ಕೃಷ್ಣ ಹತ್ರ. ಹಾಗೆ ಆಚಾರ್ಯ ಹೇಳ್ತಾರೆ, ಹೇಗೆ ದುಃಖವು ಕೇಳದೆ ಬರ್ತದೆ ಹಾಗೆ ಸುಖವು ಕೂಡ ಕೇಳದೆ ಬರ್ತದೆ. ಈಗ ನೋಡಿ, ಧ್ರುವ ಮಹಾರಾಜಿಗೆ ನಾಚಿಕೆ ಆಯ್ತು, ತುಂಬಾ ನಾಚಿಕೆ ಆಯ್ತು. ಅಂದ್ರೆ ನಾನು ಎಂತ ಒಂದು ತಪ್ಪು ಮಾಡಿದ್ದೇನೆ. ಆದ್ರೆ ಕೃಷ್ಣ ಎಂತಾಯ್ತಂದ್ರೆ ಧ್ರುವನಿಗೆ ಸಪ್ರೇಟ್ ಒಂದು ಲೋಕವೇ ಕೊಟ್ರು. ಹಾಗಾಗಿ ನೋಡಿ, ಇದು ಈ ಶ್ಲೋಕದಲ್ಲಿ ನಾವು ಎಂತ ತಿಳಿಬೇಕಂದ್ರೆ, ಕೃಷ್ಣನ ಹತ್ರ ಹೋಗಿ ನಾವು ಭೌತಿಕ ಇಚ್ಛೆಯನ್ನು ಕೇಳಬಾರ್ದು. ಆದ್ರೆ ಫಸ್ಟ್ ಲೆವೆಲ್ ಓಕೆ. ಈಗ ಎಂತ ಅಂದ್ರೆ, ಕೆಲವರಿಗೆ ಆ ದೇವತೆ ಕೇಳಿ ಅಭ್ಯಾಸ ಆಗಿದೆ, ಸ್ಟಾರ್ಟಿಂಗ್ ಬಂದು ಕೇಳಿ ಓಕೆ. ಆದ್ರೆ ಅದನ್ನು ಕೇಳುವುದನ್ನು ಬಿಡ್ಬೇಕಂತೆ. ಯಾಕಂದ್ರೆ ಆಚಾರ್ಯ ಹೇಳ್ತಾರೆ, ಈಗ ಒಂದು ತಂದೆ ಮಗನನ್ನು ಶಾಲೆಯಲ್ಲಿ ಕಲಿಸ್ತಾರೆ, ಕಾಲೇಜಿಗೆ ಕಲಿಸ್ತಾರೆ, ಮತ್ತೆ ಅವನಿಗೆ ಕೆಲಸ ಸಿಕ್ಕಿದೆ. ಕೆಲಸ ಸಿಕ್ಕಿದ ಮೇಲೆ ಅವ ತಂದೆ ಹತ್ರ ಹಣ ಕೇಳಬಾರ್ದು, ಅವ ತಂದೆಗೆ ಕೊಡ್ಬೇಕು ಹಣ. ಅದೇ ರೀತಿ ನಾವು ಈಗ ಕೃಷ್ಣನಲ್ಲಿ ಕೇಳಬಾರ್ದು, ನಾವು ಕೃಷ್ಣನ್ಗೆ ಕೊಡ್ಬೇಕು. ಈ ಮೂಡ್ ಇರ್ಬೇಕಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇದರಿಂದ ತುಂಬಾ ಅಂದ್ರೆ ತುಂಬಾ ನಿಮಗೆ ಕಲೀಲಿಕ್ಕೆ ಉಂಟು. ಓಕೆ, ಈಗ 4ನೇ ಶ್ಲೋಕ, ಅದನ್ನ ಹೇಳಿದಲ್ಲ, 8, 9, 10, 11 ಇದು ಚತುರ್ಶ್ಲೋಕ, ಭಗವದ್ಗೀತಾ ಚತುರ್ಶ್ಲೋಕ. ಇದನ್ನು ಕಂಠಸ್ಥ ಮಾಡ್ಲಿಕ್ಕೆ ನೋಡಿ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪ ತೋರಲು ನಾನು ಅವರ ಹೃದಯದಲ್ಲಿದ್ದು ಜ್ಞಾನ ದೀಪದ ಬೆಳಕಿನಿಂದ ಅಜ್ಞಾನ ಕತ್ತಲನ್ನು ನಾಶ ಮಾಡುತ್ತಾನೆ. ಮತ್ತೆ ಅಂತವರು ಯಾರು ಟೋಟಲ್ ಆಗಿ ಕೃಷ್ಣನಿಗೆ ಮುಡಿಪಾಗಿರ್ತಾರೆ, ಅವರಿಗೆ ಕೃಷ್ಣ ಎಂತ ಮಾಡ್ತಾನೆ, ವಿಶೇಷ ಅನುಕಂಪ, ಸ್ಪೆಷಲ್ ಮರ್ಸಿ ಉಂಟಂತೆ ಕೃಷ್ಣಂದು. ಮತ್ತೆ ಜ್ಞಾನದ ದೀಪ. ಈಗೆಂತಾಗಿದೆ, ನಮ್ಮ ಒಳಗೆ ಅಜ್ಞಾನದ ವಿಷಯ ಉಂಟು. ಅಜ್ಞಾನ ಹೇಗೆ ಹೋಗುದು? ಜ್ಞಾನದ ದೀಪದಿಂದ ಹೋಗುದು. ಹಾಗಾಗಿ ಜ್ಞಾನ ದೀಪದಿಂದ ಬೆಳಕಿಂದ ಅಜ್ಞಾನ ಕಥೆಯನ್ನು ಕೃಷ್ಣ ಮತ್ತೆ ನಾಶ ಮಾಡ್ತಾನೆ. ನೋಡಿ, ಈಗ ಇದು ಕೂಡ ಇಂಪಾರ್ಟೆಂಟ್ ಶ್ಲೋಕ. ಈಗ ಚತುರ್ಶ್ಲೋಕಿ ಭಗವದ್ಗೀತಾ ಚತುರ್ಶ್ಲೋಕಿ ಕೇಳಿದ ಮೇಲೆ ಅರ್ಜುನ ಎಂತ ಕನ್ಕ್ಲೂಷನ್ಗೆ ಬರ್ತಾನೆ ನೋಡಿ. ಈಗ ಅರ್ಜುನ ವಿಷಯ ನಾವು ತೆಗೆಯುವ. ಈಗ ಅರ್ಜುನ ಹೇಳುದು, ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಾಂ ಅಜಂ ವಿಭುಂ ಆಹುಸ್ತ್ವಂ ಋಷಯ ಸರ್ವೇ ದೇವಾರ್ಷಿರ್ನಾರದಸ್ತದಾ ಅಸಿತೋ ದೇವಲ ವ್ಯಾಸ ಸ್ವಯಂ ಚೈವಾ ಬ್ರವಿಷ್ಯಿಮೇ. ಈ ಶ್ಲೋಕ ಎಂತ ಹೇಳ್ತಾ ಉಂಟು? ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂ ಧಾಮ, ಪವಿತ್ರ, ಪರಿಪೂರ್ಣ ಸತ್ಯ,
ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನು ಅತ್ಯಂತ ಶ್ರೇಷ್ಠನು. ಮತ್ತೆ ಇದು ನೋಡಿ ಈ ಸೆಂಟೆನ್ಸ್, ನಾರದ, ಅಸಿತ, ದೇವಲ ಮತ್ತು ವ್ಯಾಸರ ಅಂತ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನು ಇದನ್ನು ನನಗೆ ಹೇಳುತ್ತಿದ್ದೀಯಾ. ಅಂದ್ರೆ ಇದರಲ್ಲಿ ಎಂತ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ನಿಮಿಷ ಅದ್ರ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ಹೇಳ್ತೇನೆ. ಸಾರಿ, ಓಕೆ. ಅಂದ್ರೆ ನೋಡಿ, ಈಗ ಎಲ್ಲರೂ ನಾವು ಪ್ರಾರ್ಥನೆ ಮಾಡ್ತೇವೆ, ಆದ್ರೆ ನಮ್ಗೆ ಪ್ರಾರ್ಥನೆ ಹೇಗೆ ಮಾಡ್ಬೇಕಂತ ಗೊತ್ತಿಲ್ಲ. ಜನರೆಲ್ಲರೂ, ಒಂದು ಹುಡುಗಿ ನಮ್ಮ ಇಸ್ಕಾನ್ ಜೂಗೆ ಬಂದು ಅವಳು ಬಂದು ಪ್ರೇಯರ್ ಮಾಡಿದ್ಲಂತೆ. ಪ್ರೇಯರ್ ಮಾಡಿದ ಮೇಲೆ ಸೈಡಲ್ಲಿ ಭಕ್ತರು ಇದ್ರು. ಅವ್ರು ಕೇಳಿದಂದ್ರೆ, ನೀನು ಎಂತ ಪ್ರೇಯರ್ ಮಾಡಿದ್ಯಾ ಅಂತ. ಅದಕ್ಕೆ ನಾನು ಹೇಳಿದೆ, ಬಾಂಬೆಯನ್ನು ಭಾರತದ ಕ್ಯಾಪಿಟಲ್ ಸಿಟಿಯಾಗಿ ಮಾಡಿ ದೇವರೇ ಕೃಷ್ಣ ಅಂತ ಹೇಳಿದೆ. ಅದಕ್ಕೆ ಅವ್ರು ಕೇಳಿದ್ರು, ನೀನು ಅದೇನು ಯಾಕೆ ಹೇಳಿದ್ಯಾ? ಯಾಕೆಂದ್ರೆ ನಾನು ಪರೀಕ್ಷೆಯಲ್ಲಿ ಬಾಂಬೆ ಬರೆದಿದ್ದೇನೆ, ಡೆಲ್ಲಿ ಬರೆಯುವ ಬದಲು ಬಾಂಬೆ ಬರೆದಿದ್ದೇನೆ. ಇದು ನಮ್ಮ ಪ್ರಾರ್ಥನೆ, ಗೊತ್ತಾಯ್ತಾ? ಇದು ಮಗುವಿದ ಪ್ರಾರ್ಥನೆ. ಅದೇ ರೀತಿ ಮಗು ಜಸ್ಟ್ ಒಂದು ಎಕ್ಸಾಂಪಲ್, ನಾವು ಕೂಡ ಆ ತರವೇ. ನಮ್ಗೆ ಎಂತ ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತಿಲ್ಲ. ಆಚಾರ್ಯ ಹೇಳ್ತಾರೆ ಪ್ರಾರ್ಥನೆಯು ಮೇಯ್ನ್ ಅಂತೆ. ಇಲ್ಲಿ ಅರ್ಜುನನ ಪ್ರಾರ್ಥನೆ ಉಂಟು, ಹಾಗಾಗಿ ಆ ಪ್ರಾರ್ಥನೆ ಬಂದಾಗ ನಾನು ಸ್ವಲ್ಪ ಆ ಪ್ರಾರ್ಥನೆ ಬಗ್ಗೆ ಹೇಳ್ತೇನೆ. ನೋಡಿ, ಫಸ್ಟಿಗೆ ಎಂತ ಅಂದ್ರೆ, ನಾವು ಈಗ ಕೃಷ್ಣನ ಹತ್ರ ಹೋಗುವಾಗ ಕೃಷ್ಣನನ್ನು ಹೊಗಳ್ಬೇಕು. ಈಗ ಅರ್ಜುನ ಎಂತ ಮಾಡ್ತಿದ್ದಾನೆ? ಕೃಷ್ಣನನ್ನು ಹೊಗಳ್ತಿದ್ದಾನೆ. ಪರಂ ಪುರುಷ, ಪರಂ ಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನ್ಗೆ ಹುಟ್ಟಿಲ್ಲ. ಇದೆಲ್ಲ ಹೊಗಳುದು. ಹಾಗೆ ನಾವು ಕೃಷ್ಣ ಹತ್ರ ಹೋಗುವಾಗ ಫಸ್ಟಿಗೆ ನಾವು ಹೊಗಳ್ಬೇಕು. ಡೈರೆಕ್ಟ್ ಹೋಗಿ ಕೇಳುದಲ್ಲ, ಕೃಷ್ಣ ನನಗೆ ಈ ತೊಂದರೆ ಉಂಟು, ನನಗೆ ಹಾದುಂಟು, ನನ್ನ ಹೆಂಡತಿಗೆ ಇದುಂಟು, ನನ್ನ ಮಗುಗೆ ಇದಾಗಿದೆ, ನನಗೆ ಕೆಲಸ ಇಲ್ಲ, ಇಲ್ಲ, ನನಗೆ ಹಣ ಇಲ್ಲ, ಈ ತರ ಕೇಳುದಲ್ಲ. ಫಸ್ಟ್ ನಾವು ದೇವರನ್ನು ಹೊಗಳ್ಬೇಕು. ಮತ್ತೆ ಸೆಕೆಂಡ್ ನಾವು ಕೃತಜ್ಞ ಭಾವದಲ್ಲಿ ಕೃಷ್ಣನಿಗೆ ನಮಸ್ಕಾರ ಮಾಡ್ಬೇಕು. ನಾವು ಹೇಳ್ಬೇಕು, ಕೃಷ್ಣ ನಾನು ನಿನ್ಗೆ ತುಂಬಾ ಋಣಿ, ನಿನ್ಗೆ ಕೃತಜ್ಞ. ಆಕ್ಚುಲಿ ನಾನು ಇಷ್ಟೆಲ್ಲ ನಿನ್ಗೆ ಕೊಟ್ಟಿದ್ಯಾ, ನಾನು ಇದಕ್ಕೆ ಅರ್ಹತೆ ಅಲ್ಲ, ಆದ್ರೂ ಕೂಡ ನೀನು ನನಗೆ ನನ್ನ ಅರ್ಹತೆಗಿಂತ ಜಾಸ್ತಿ ಕೊಟ್ಟಿದ್ಯಾ, ಹಾಗಾಗಿ ನಾನು ನಿನ್ಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ಇದ್ದೇನೆ ಅಂತ ನಾವು ಹೇಳ್ಬೇಕಂತ. ಸೆಕೆಂಡ್ ಇದು ಫಸ್ಟಿಗೆ ಹೊಗಳ್ಬೇಕು, ಸೆಕೆಂಡ್ ನಾವು ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು. ಮತ್ತೆ ಮೂರನೇದು ನಾವು ಕೃಷ್ಣ ಅಂತ ಹೇಳ್ಬೇಕಂತೆ, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾನು ತುಂಬಾ ತಪ್ಪು ಮಾಡಿದ್ದೇನೆ, ಹಾಗಾಗಿ ನನ್ನನ್ನು ಕ್ಷಮಿಸು ಅಂತ ನಾವು ಮೂರನೇದು ಹೇಳ್ಬೇಕಂತೆ. ಮತ್ತೆ ನಾಲ್ಕನೇದು ನಾವು ನಮ್ಮ ಆ ಒಂದು ಇಚ್ಛೆಯನ್ನು ಹೇಳ್ಬೇಕಂತೆ. ಆದ್ರೆ ಈಗೆಂತ ಆಗಿದೆ, ಫಸ್ಟಿಗೆ ನಮ್ಮ ಇಚ್ಛೆ ಹೇಳುದು, ಇದೆಲ್ಲ ಇಲ್ಲ, ಮೂರಿಲ್ಲ. ಅದು ಕೂಡ ಆಚಾರ್ಯ ಹೇಳ್ತಾರೆ, ಸ್ಟಾರ್ಟಿಂಗ್ ಓಕೆ, ಈಗ ನೀವು ಕೃಷ್ಣ ಭಜನೆ ಸ್ಟಾರ್ಟಿಂಗ್ ನಿಮ್ಮ ಭೌತಿಕ ಇಚ್ಛೆ ಹೇಳಿ, ಆದ್ರೆ ನೀವು ಕೃಷ್ಣ ಭಜನೆ ಪ್ರೋಗ್ರೆಸ್ ಆದಾಗ ಭೌತಿಕ ಇಚ್ಛೆ ಕೇಳ್ಬಾರ್ದಂತೆ. ನೀವು ಮತ್ತೆ ಕೃಷ್ಣ ನಾನು ಭಕ್ತಿಯಲ್ಲಿ ಹೇಗೆ ಪ್ರೋಗ್ರೆಸ್ ಆಗುವುದು, ನನಗೆ ನೀನು ಅನುಗ್ರಹ ಮಾಡು, ಇದು ಹೇಳ್ಬೇಕು. ಹಾಗಾಗಿ ಇಲ್ಲಿ ನೋಡಿ, ಅರ್ಜುನ ಅದನ್ನು ಫಾಲೋ ಮಾಡ್ತಿದ್ದಾನೆ. ಅದಕ್ಕೆ ಹೇಳುದು ಎಟಿಕೇಟ್. ಒಂದು ಅವನಿಗೆ ಗೊತ್ತುಂಟು ಹೇಗೆ ಕೃಷ್ಣನ ಹತ್ರ ಮಾತಾಡ್ಬೇಕು, ಹೇಗೆ ನಾವು ಪ್ರಾರ್ಥನೆ ಮಾಡ್ಬೇಕು, ಇದೆಲ್ಲ ಗೊತ್ತುಂಟು. ಹಾಗಾಗಿ ಅರ್ಜುನ ಫಸ್ಟಿಗೆ ಕೃಷ್ಣನನ್ನು ಹೊಗಳ್ತಿದ್ದಾನೆ. ಮತ್ತೆ ಹೇಳ್ತಿದ್ದಾನೆ, ನಾರದ, ಅಸಿತ ಮತ್ತು ದೇವಲ್, ವ್ಯಾಸನ ಮಹರ್ಷಿಗಳು ನನ್ನ ವಿಷಯದಲ್ಲಿ ಸತ್ಯವನ್ನು ದೃಢಪಡಿಸಿದ್ದಾರೆ. ನೋಡಿ ಇಲ್ಲಿ ಅವನ ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ತಿದ್ದಾನೆ. ಆಚಾರ್ಯ ಹೇಳ್ತಾರೆ, ನಾವು ಯಾವಾಗ ನಮ್ಮ ತಂದೆ ತಾಯಿ ಮತ್ತೆ ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡುದಿಲ್ಲ, ಅಲ್ಲಿ ತನಕ ನಮ್ಗೆ ಕೃಷ್ಣನ ಅನುಗ್ರಹ ಇಲ್ಲ. ಇಲ್ಲಿ ಅವ ಎಂತ ಅಂದ್ರೆ, ಆಕ್ಚುಲಿ ಅವ ಶುದ್ಧ ಭಕ್ತ, ಅವನಿಗೆ ಗೊತ್ತುಂಟು. ಆದ್ರೂ ಕೂಡ ಅವ ಹೇಳ್ತಾನೆ, ನಾರದ, ಅಸಿತ, ದೇವಲ್ ಮತ್ತೆ ವ್ಯಾಸರಂತರು ನಿನ್ನ ಬಗ್ಗೆ, ಕೃಷ್ಣ ನಿನ್ನ ಬಗ್ಗೆ ತಿಳಿದಿದ್ದಾರೆ, ನಿನ್ನನ್ನು ಕಂಡಿದ್ದಾರೆ, ಹಾಗಾಗಿ ನಾನು ಕೂಡ ಅವರ ಮಾರ್ಗದಲ್ಲಿ ಹೋಗ್ತೇನೆ. ಇದು ನಮ್ಮ ಇದಿರ್ಬೇಕು. ನಿನ್ನೆ ಒಬ್ಬ ರಾತ್ರಿ ಹೇಳಿದ್ರು, ಅಂದ್ರೆ ರಾತ್ರಿಯ ವೀಕೆಂಡ್ ಕ್ಲಾಸ್ ಅಲ್ಲಿ ಅವ್ರು ಹೇಳುದು ಅಂತಂದ್ರೆ, ಕರ್ಣ, ದುರ್ಯೋಧನ ಅವರು ಕೂಡ ಹೇಗೆ ಇದಲ್ಲಂತೆ, ಯಾವುದು ಮಹಾಜನ ಅಂದ್ರೆ ನೋಡಿ, ಕರ್ಣ ಆಗ್ಲಿ ದುರ್ಯೋಧನ ಆಗಲಿ, ಅವರು ಈ ತರ ಅರ್ಜುನನಾಗೆ ಈ ತರ ಎಂತ ಹೇಳುದು, ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡುವುದಿಲ್ಲ. ಆದ್ರೆ ಅರ್ಜುನನಿಗೆ ಇದೆಲ್ಲ ಗೊತ್ತುಂಟು, ಯಾಕೆಂದ್ರೆ ಅವ್ರು ಶುದ್ಧ ಭಕ್ತ. ಹಾಗಾಗಿ ನಾವು ಯಾವಾಗ್ಲೂ ಎಂತ ಅಂದ್ರೆ, ನೋಡಿ ಅರ್ಜುನ ಎಂತ ಅಂದ್ರೆ, ಇಲ್ಲಿ ಅವನಿಗೆ ಗೊತ್ತಿದ್ರು ಕೂಡ ಅವನಿಗೆ ಗೊತ್ತಿಲ್ಲ, ಈ ಅವನ ಹಿರಿಯರು
ಮತ್ತೆ ಶುದ್ಧ ಭಕ್ತರ ಆ ದಾರಿಯನ್ನು ನಡೀತಾ ಇದ್ದಾನೆ. ಹಾಗೆ ನಾವು ಕೂಡ ಹಾಗೆ ಇರ್ಬೇಕಂತೆ. ಈಗ ನೀನು ಇದನ್ನು ನನಗೆ ಹೇಳುತ್ತಿದ್ದೀಯಾ. ಹಾಗಾಗಿ 4 ಆ ಚತುರ್ಶ್ಲೋಕ ಕೇಳಿ ಅರ್ಜುನ ಕನ್ಕ್ಲೂಷನ್ ಬಂದಿದ್ದಾನೆ. ಹಾಗೆ ನಾವು ಕೂಡ ಈ ಕನ್ಕ್ಲೂಷನ್ಗೆ ಬರ್ಬೇಕಂತೆ. ಸರ್ವಮೇತ ಧೃತಂ ಮನ್ಯೇ ಯನ್ಮಮಾ ವದಸಿ ಕೇಶವ ನೈತೆ ಭಗವಾನ್ ವ್ಯಕ್ತಿ ವಿದುರ್ದೇವನ ದಾನವ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪುಕೊಳ್ಳುತ್ತೇನೆ. ನೋಡಿ, ಇದು ಕೂಡ ಶುದ್ಧ ಭಕ್ತರ ಸಿಂಪ್ಟಮ್. ಅವ್ರಿಗೆ ಯಾವುದೇ ಮತ್ತೆ ಡೌಟ್ ಇಲ್ಲ, ಪ್ರಶ್ನೆ ಇಲ್ಲ. ಕೃಷ್ಣ ಹೇಳಿದನ್ನು ಒಪ್ಪಿಕೊಳ್ತಾರೆ. ಅದು ನಮ್ಗೆ ತುಂಬಾ ಡೌಟ್ ಬರ್ತದೆ ನಮ್ಗೆ. ಯಾಕೆಂದ್ರೆ ಈಗ ನಂಬಿಕೆ ಇಲ್ಲ ನಮ್ಗೆ. ಎಂತ ಹೇಳುದು, ಭಕ್ತಿಯಲ್ಲಿ ನಾವು ಪ್ರೋಗ್ರೆಸ್ ಆದಾಗ ನಮಗೆ ನಂಬಿಕೆ ಜಾಸ್ತಿ ಆಗ್ತದೆ. ಈಗ ನಮ್ಗೆ ನಮ್ಮ ಸ್ವಲ್ಪ ನಂಬಿಕೆ ಇಟ್ಟು ನಾವು ಬಂದಿದ್ದೇವೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಶುದ್ಧ ಭಕ್ತಿಯಲ್ಲಿ ಮಾತ್ರ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೇ, ಎಲ್ಲದರ ಪ್ರಭುವೇ, ದೇವದೇವನೇ, ಜಗತ್ಪತಿಯೇ. ನೋಡಿ, ವಾಪಸ್ ಈಗ ಅವನನ್ನು ಗ್ಲೋರಿಫೈ ಮಾಡ್ತಿದ್ದಾನೆ, ಹೊಗಳ್ತಾ ಇದ್ದಾನೆ. ವಾಸವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನ ಅರ್ಥ ಮಾಡಿಕೊಳ್ಳಬಲ್ಲೆ. ಅಂದ್ರೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಕೃಷ್ಣನೇ ಪರಮಯೋಗಿಯೇ, ನಾನು ಸದಾ ನಿನ್ನ ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ನೋಡಿ, ಈಗ ಅರ್ಜುನ ಕೇಳ್ತಿದ್ದಾನೆ, ಪ್ರಶ್ನೆ ಅಲ್ಲ. ಹೇಗೆ ಧ್ಯಾನ ಮಾಡುದು, ಮತ್ತೆ ನಿನ್ನ ಯಾವ ರೂಪದಲ್ಲಿ ನಿನ್ನನ್ನು ಸ್ಮರಿಸಬೇಕು? ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದು ನನಗೆ ಅನಿಸುವುದಿಲ್ಲ. ನೋಡಿ, ಶುದ್ಧ ಭಕ್ತರ ಲಕ್ಷಣ ಇದು. ಅವರಿಗೆ ಮತ್ತೆ ಮತ್ತೆ ಕೃಷ್ಣನ ಬಗ್ಗೆ ಕೇಳುವಂತ ಆಗ್ತದೆ. ನಿನ್ನ ವಿಷಯವನ್ನು ಕೇಳಿದಷ್ಟು ನನ್ನ ಮಾತುಗಳು ಅದ್ಭುತವನ್ನು ಸವಿಯ ಎನಿಸುತ್ತದೆ. ಅಂದ್ರೆ ಅದರಲ್ಲಿ ಒಂದು ಟೇಸ್ಟ್ ಉಂಟು. ಕೃಷ್ಣನ ವಿಷಯ ಕೇಳುವಾಗ ನಮ್ಗೆ ಅದರಲ್ಲಿ ಒಂದು ಟೇಸ್ಟ್ ಬರ್ತದೆ. ಅದು ಅವನಿಗೆ ಈಗ ಉಂಟು. ಎಸ್, ಒಂದು ನಿಮಿಷ. ಆದಿತ್ಯದಲ್ಲಿ ನಾನು ವಿಷ್ಣು, ಬೆಳಕಿನಲ್ಲಿ ನಾನು ಸೂರ್ಯ, ಮಾರುತದಲ್ಲಿ ನಾನು ಮರೀಚ, ನಕ್ಷತ್ರಗಳಲ್ಲಿ ನಾನು ಚಂದ್ರ, ವೇದಗಳಲ್ಲಿ ನಾನು ಸಾಮ, ದೇವತೆಗಳಲ್ಲಿ ನಾನು ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಚೇತನದಲ್ಲಿ ಜೀವಿಗಳಲ್ಲಿ ನಾನು ಚೇತನ, ರುದ್ರರಲ್ಲಿ ನಾನು ಶಿವ, ಯಕ್ಷ ಮತ್ತು ರಾಕ್ಷಸರಲ್ಲಿ ನಾನು ಕುಬೇರ, ಪುರೋಹಿತರಲ್ಲಿ ನಾನು ಬೃಹಸ್ಪತಿ, ಸೇನಾಧಿಪತಿಗಳಲ್ಲಿ ನಾನು ಸ್ಕಂದ, ಸರಸ್ಸುಗಳಲ್ಲಿ ನಾನು ಸಮುದ್ರ, ಮಹರ್ಷಿಗಳಲ್ಲಿ ನಾನು ಭೃಗು, ಕಂಪನಗಳಲ್ಲಿ ನಾನು ಓಂ, ಜಪಯಜ್ಞದಲ್ಲಿ ನಾನು ಯಜ್ಞ, ಆ ಯಜ್ಞದಲ್ಲಿ ನಾನು ಜಪಯಜ್ಞ. ನೋಡಿ, ಕೃಷ್ಣ ಹೇಳಿದ್ದಾನೆ ಜಪಯಜ್ಞ. ಹಾಗಾಗಿ ನಾವು ಜಪ ಮಾಡಬೇಕು. ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ, ವೃಕ್ಷಗಳಲ್ಲಿ ನಾನು ಅಶ್ವಥ, ಋಷಿಗಳಲ್ಲಿ ನಾನು ನಾರದ, ಗಂಧರ್ವಲ್ಲಿ ನಾನು ಚಿತ್ರರಥ, ಸಿದ್ಧಿಪಡಿತದಲ್ಲಿ ನಾನು ಕಪಿಲ ಮುನಿ, ಕುದುರೆಗಳಲ್ಲಿ ನಾನು ಉಚ್ಚಾಹಿಯಸ್ರವ, ಗಜೇಂದ್ರಲ್ಲಿ ನಾನು ಐರಾವತ. ಎಸ್, ಒಂದು ನಿಮಿಷ. ಮನುಷ್ಯರಲ್ಲಿ ನಾನು ರಾಜ, ಆಯುಧಗಳಲ್ಲಿ ನಾನು ವಜ್ರ, ಗೋವುಗಳಲ್ಲಿ ನಾನು ಸುರಭಿ, ಪ್ರಜೋತ್ಪಾದಿತ ಕಾರಣಗಳಲ್ಲಿ ನಾನು ಕಂದರ್ಪ, ಸರ್ಪಗಳಲ್ಲಿ ನಾನು ವಾಸುಕಿ, ಬಹು ಎಡೆಗಳ ನಾಗರಲ್ಲಿ ನಾನು ಅನಂತ, ಜಲವಾಸಿಗಳಲ್ಲಿ ನಾನು ವರುಣ, ಪಿತೃಗಳಲ್ಲಿ ನಾನು ಆರ್ಯಮ, ಶಾಸನ ನಿರ್ವಹಿಸಲು ನಾನು ಯಮ, ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ಕ್ಷಯನ ಉಂಟು ಮಾಡುವುದಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ, ಪಕ್ಷಿಗಳಲ್ಲಿ ನಾನು ಗರುಡ, ಪರಿಶುದ್ಧಗೊಳಿಸುವುದಲ್ಲಿ ನಾನು ವಾಯು, ಸಹಸ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ನಾನು ತಿಮ್ಮಿಂಗಿಲ, ನದಿಗಳಲ್ಲಿ ನಾನು ಗಂಗಾ, ಸೃಷ್ಟಿಗಳಲ್ಲಿ ಆದಿ ಅಂತ್ಯ ಮತ್ತೆ ಮಧ್ಯ, ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ, ಎಲ್ಲ ತಾರ್ಕಿಕಗಳಲ್ಲಿ ನಾನು ನಿರ್ಣಾಯಕ ಸತ್ಯ, ಅಕ್ಷರಗಳಲ್ಲಿ ನಾನು ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸ, ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಎಸ್, ಓಕೆ. ಸರ್ವಭಕ್ಷಣಾದ ಮೃತ್ಯು ನಾನೇ. ಅಂದ್ರೆ ಈಗ ಜನರು ಕೃಷ್ಣನ ಈಗ ನಂಬದಿದ್ರೆ ಮೃತ್ಯು ಬರುವಾಗ ಆ ಮೃತ್ಯು ಕೃಷ್ಣನೇ, ಆಗ ಅವ್ರು ನಂಬಲೇಬೇಕು. ಮತ್ತೆ ಈ ಸ್ತ್ರೀಯರಲ್ಲಿ ನಾನು ಫೇಮ್, ಫಾರ್ಚೂನ್, ಸ್ಪೀಚ್, ಮೆಮೊರಿ, ಇಂಟೆಲಿಜೆನ್ಸ್, ಫೇತ್ಫುಲ್ನೆಸ್ ಅಂಡ್ ಪೇಷನ್ಸ್. ಮತ್ತೆ ಹಿಂಸಲ್ಲಿ ನಾನು ಬೃಹಸಮ, ಮತ್ತೆ ಪೋಯಟ್ರಿಯಲ್ಲಿ ನಾನು ಗಾಯತ್ರಿ, ತಿಂಗಳಲ್ಲಿ ನಾನು ಮಾರ್ಗಶಿರ, ನವೆಂಬರ್ ಮತ್ತು ಡಿಸೆಂಬರ್, ಮತ್ತೆ ಕಾಲದಲ್ಲಿ ಸೀಸನ್ ಅಲ್ಲಿ ನಾನು ಸ್ಪ್ರಿಂಗ್, ಫ್ಲವರ್ ಬೇರಿಂಗ್, ಮತ್ತೆ ಚೀಟ್ಸ್ ಅಲ್ಲಿ ನಾನು ಗ್ಯಾಮ್ಲಿಂಗ್, ಸ್ಪ್ಲೆಂಡಿಡ್ ಅಲ್ಲಿ ನಾನು ಸ್ಪ್ಲೆಂಡರ್,
ಮತ್ತೆ ಸ್ಟ್ರೆಂತ್ ಅಲ್ಲಿ ಸ್ಟ್ರಾಂಗ್ ಅಲ್ಲಿ ನಾನು ಸ್ಟ್ರೆಂತ್, ಮತ್ತೆ ಡಿಸ್ಟೆನ್ಸ್ ಆಫ್ ವೃಷ್ಣಿಯಲ್ಲಿ ನಾನು ವಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಸೇಜಸ್ ಅಲ್ಲಿ ನಾನು ವ್ಯಾಸ, ಥಿಂಕರ್ಸ್ ಅಲ್ಲಿ ಉಷಾನ, ಪನಿಷ್ಮೆಂಟ್ ಅಲ್ಲಿ ರಾಡ್ ಆಫ್ ಚೇಸ್ಟೈಸ್ಮೆಂಟ್, ವಿಕ್ಟರಿ ಸೀಕ್ರೆಟ್ ಅಲ್ಲಿ ನಾನು ಮೊರಾಲಿಟಿ, ಸೀಕ್ರೆಟ್ಸ್ ಅಲ್ಲಿ ನಾನು ಸೈಲೆನ್ಸ್, ವೈಸ್ ಅಲ್ಲಿ ನಾನು ವಿಸ್ಡಮ್. ಎಸ್ ಓಕೆ, ಅದೆಲ್ಲ ಎಂತಂದ್ರೆ ಸಾಧಾರಣ ಎಂತ ಹೇಳುದು, ಒಂದು ನಿಮಿಷ ತೋರಿಸಿ ನಿಮಗೆ. ಸಾರಿ, 21ರಿಂದ 38 ಶ್ಲೋಕ ಇದನ್ನೇ ಹೇಳ್ತದೆ. ಹಾಗಾಗಿ ನಾವು ಇದನ್ನು ಆ ಟೇಬಲ್ ಅಲ್ಲಿ ಹಾಕಿ ನಿಮಗೆ ವಿವರಿಸಿದ್ದೇವೆ. ಶ್ಲೋಕ 21ರಿಂದ 38 ತನಕ. ಓಕೆ, ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದೆ ಚರಾಚರವಾದದ್ದು ಯಾವುದು ಇರಲು ಸಾಧ್ಯವಿಲ್ಲ. ಸೀಡ್ ಗಿವಿಂಗ್ ಫಾದರ್ ಕೃಷ್ಣ. ಶತ್ರು ವಿಜಯದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ನೋಡಿ, ಕೃಷ್ಣನಿಗೆ ತುಂಬಾ ಹೇಳ್ಬೋದು, ಇದು ಜಸ್ಟ್ ಸ್ವಲ್ಪ ಹೇಳಿದ್ದಾನೆ. ಹಾಗಾಗಿ ಎಸ್, ಒಂದು ನಿಮಿಷ. ಯದ್ಯದ್ ವಿಭೂತಿಮ ಸತ್ವಂ ಶ್ರೀಮದ್ ಊರ್ಜಿತಂ ಏವ ವಾ ತತ್ತದ್ ಏವ ಗಚ್ಚತ್ವಾಂ ಮಮ ತೇಜೋ ಅಂಶ ಸಂಭವಂ. ಎಲ್ಲಾ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಎಂದು ತಿಳಿ. ನೋಡಿ, ಎಲ್ಲ ಶ್ರೀಮಂತ, ಸುಂದರವಾದ, ಉಜ್ವಲ ಸೃಷ್ಟಿಗಳು ಕೃಷ್ಣನ ವೈಭವದಿಂದ ಒಂದು ಕಿಡಿಯಿಂದ ಮೂಡಿ ಬಂದಿದೆ. ಹಾಗಾಗಿ ನಾವು ಎಣಿಸ್ಬೇಕು ಕೃಷ್ಣ ಎಷ್ಟು ಗ್ರೇಟ್ ಅಂತ. ಮತ್ತೆ ಇಲ್ಲಿ ನೋಡಿ, ಕೃಷ್ಣ ಅವನ ಎಂತ ಹೇಳುದು, ಪಾದವನ್ನು ಬಾಯಿಗೆ ಹಾಕಿದ್ದಾನೆ. ಇದು ಪ್ರಳಯ ಆಗುವಾಗ, ಆಗ ಮಾರ್ಕಂಡ ಋಷಿ ಮಾತ್ರ ಇರ್ತಾರೆ. ಆಗ ಎಂತ ಆಗ್ತದೆ ಅಂದ್ರೆ, ಕೃಷ್ಣ ಎಂತಂದ್ರೆ ಎಲ್ಲರೂ ಕೃಷ್ಣನ ಪಾದಗಳಲ್ಲಿ, ಪಾದಚರಣದಲ್ಲಿ ಇರ್ಲಿಕ್ಕೆ ಆಸೆ. ಆಗ ಕೃಷ್ಣ ಎನಿಸ್ತಾನೆ, ನನ್ನ ಪಾದದಲ್ಲಿ ಎಂತ ಇರ್ಬೇಕು, ಯಾಕಂದ್ರೆ ಎಲ್ಲ ಭಕ್ತರು ನನ್ನ ಪಾದದಲ್ಲಿ ಇರ್ಲಿಕ್ಕೆ ಅವರಿಗೆ ಆಸೆ. ಹಾಗಾಗಿ ಕೃಷ್ಣ ಎಂತ ಮಾಡೋದು ಅಂದ್ರೆ, ಅವನ ಪಾದವನ್ನು ಅವನೇ ಕಚ್ಚುವುದು. ಹಾಗಾಗಿ ನೋಡುವ, ಎಲ್ಲ ಭಕ್ತರು ನನ್ನ ಪಾದದಲ್ಲಿ ಇರ್ಲಿಕ್ಕೆ ಆಸೆ ಪಡ್ತಾರೆ, ಹಾಗೆ ನನ್ನ ಪಾದದಲ್ಲಿ ಎಂತ ಇರ್ಬೋದು ಅಂತ ಕೃಷ್ಣ ಕಚ್ಚುವುದು. ಅಥವಾ ಬಹುನೈತೇನ ಕಿಂಜ್ಞಾತೇನ ತವಾರ್ಜುನ ವಿಸ್ತಾಭಯಾಹಂ ಇದಂ ಕೃಷ್ಣಂ ಏಕಾಂಶೇನಾಸಿತೋ ಜಗತ್. ಅರ್ಜುನ, ಈ ಗೌರವ ಜ್ಞಾನದ ಅಗತ್ಯವೇನು? ನನ್ನ ಒಂದು ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ನೋಡಿ, ಜಸ್ಟ್ ಒಂದು ಅಂಶದಿಂದ ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಅಂದ್ರೆ ಕೃಷ್ಣನಿಗೆ ಯಾವುದೇ ಕಷ್ಟ ಇಲ್ಲ. ಅದಕ್ಕೆ ಹೇಳುದು, ಕೃಷ್ಣಂದು ಅಂದ್ರೆ ಈ ಎಂತ ಹೇಳುದು, ಕೃಷ್ಣನ ದಿವ್ಯ ಲೀಲೆಗಳು ಅರ್ಥ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಕೃಷ್ಣನಿಗೆ ಎಂತ ಬೇಕಿದ್ದು ಮಾಡ್ಬೋದು. ಕೃಷ್ಣ ಸ್ವರಾಟ್, ಕೃಷ್ಣ ಇಂಡಿಪೆಂಡೆಂಟ್. ಹಾಗಾಗಿ ಇದನ್ನೆಲ್ಲ ನಾವು ಅಂದ್ರೆ ಶುದ್ಧ ಭಕ್ತಿ ಮಾರ್ಗದಲ್ಲಿ ನಾವು ಪ್ರೋಗ್ರೆಸ್ ಆದಾಗ ನಮ್ಗೆ ಇದರಲ್ಲೆಲ್ಲ ನಮ್ಗೆ ನಂಬಿಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಮ್ಗೆ ಸ್ಟಾರ್ಟಿಂಗ್ ಬರುವುದಿಲ್ಲ. ಯಾಕಂದ್ರೆ ನಮ್ಗೆ ಯಾಕೆ ಕೃಷ್ಣ ಹೀಗೆ ಯಾಕೆ ಹೇಳ್ತಿದ್ದಾನೆ ಅಂದ್ರೆ, ಅವನ ಖಾಲಿ ಒಂದು ಅಂಶದಿಂದ ಇಡೀ ವಿಶ್ವವನ್ನು ಹೇಗೆ ಧರಿಸ್ತಾನೆ, ಅದು ಹೇಗೆ ಸಾಧ್ಯವೇ, ಈ ತರ ನಮ್ಗೆ ಪ್ರಶ್ನೆ ಮಾಡ್ತದೆ. ಆದ್ರೆ ನಾವು ಜಪ ಮಾಡ್ತಾ ಮತ್ತೆ ಭಗವದ್ಗೀತೆ ಓದ್ತಾ ಎಂತಾಗ್ತದೆ ಅಂದ್ರೆ, ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ತದೆ. ಎಸ್, ಅಧ್ಯಾಯದ ಸಾರಾಂಶ: ಕೃಷ್ಣ ಇಸ್ ಅನ್ನೋಬಲ್ ಅಂಡ್ ಸೋರ್ಸ್ ಆಫ್ ಆಲ್, ನಮೇ ವಿದು ಸುರಾಗಣೆ. ಶುದ್ಧ ಭಕ್ತಿ ಭಗವದ್ಗೀತೆ ಸಾರ, ಮಚ್ಚಿತ ಮದ್ಗತ ಪ್ರಾಣ. ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸ್ತಾನೆ. ಸರ್ವಮೇತದೃತ ಮನ್ಯೆ. ಶ್ರೀಕೃಷ್ಣನ್ ತನ್ನ ವಿಭೂತಿಗಳನ್ನು ವಿವರಿಸ್ತಾನೆ. ದಿವ್ಯ ಈ ಆತ್ಮ ವಿಭೂತಯ. ಎಸ್, ಯಾರಾದ್ರೂ ಪ್ರಶ್ನೆ ಇದ್ದಲ್ಲಿ ಕೇಳ್ಬಹುದು. ಹ್ಯಾಂಡ್ ರೈಸ್ ಮಾಡಿ ಕೇಳ್ಬಹುದು. ಹರೇ ಕೃಷ್ಣ, ಯಾರಾದ್ರೂ ಪ್ರಶ್ನೆ ಇದ್ದಲ್ಲಿ ಕೇಳ್ಬಹುದು. ಎಸ್, ಪ್ರಶಾಂತ ಅನ್ಮ್ಯೂಟ್ ಮಾಡಿ ಸರ್. ಪ್ರಶಾಂತ್ ಅನ್ಮ್ಯೂಟ್ ಮಾಡಿ ಸರ್. ನಮಸ್ಕಾರ ಗುರುಗಳೇ. ನಮಸ್ತೆ. ಇದು ದೇವರು
ತಮ್ಮನ್ನ ಹೊಗಳಬೇಕಂತ ಭಕ್ತರಿಂದ ನಿರೀಕ್ಷಿಸ್ತಾರೆ ಅಂತ ಹೇಳಿ ಹಾ, ಹೇಳಿದ್ರಿ. ಹೌದು. ಆದ್ರೆ ಅದ್ರದ್ದು ಕಾರಣ ಏನಂತ ಸ್ವಲ್ಪ ಹೇಳ್ತೀರಾ? ಯಾಕೆಂದ್ರೆ ನಾವು ದೇವರ ಮಕ್ಕಳು. ನೋಡಿ, ದೇವರು ಅದನ್ನು ಅಪೇಕ್ಷೆ ಮಾಡದೆ ಮತ್ತೆ ಯಾರು ಅದನ್ನು ಅಪೇಕ್ಷೆ ಮಾಡುದು? ಈಗ ನಿಮ್ಗೆ ಒಂದು ಸಿಂಪಲ್, ಈಗ ಎಂತ ಆಗ್ತದೆ ಅಂದ್ರೆ ಭೌತಿಕ ಲೋಕದಲ್ಲಿ ನೀವೀಗ ಒಂದು ಕೆಲಸದಲ್ಲಿ ಇರ್ತೀರಿ. ನೀವು ಕೆಲಸದಲ್ಲಿ ಇರುವಾಗ ನೀವಲ್ಲಿ ಒಬ್ಬನನ್ನು ದೂರಿದ್ರೆ ಮತ್ತೆ ನಿಮ್ಮ ಕೆಲಸದಲ್ಲಿ ಇರ್ತಾನ ನೀವು ಆ ಮಾಲಕನನ್ನು, ಇದು ಭೌತಿಕ, ಗೊತ್ತಾದ? ಆದ್ರೆ ಕೃಷ್ಣ ಹಾಗೆಲ್ಲ, ಕೃಷ್ಣ ದೇವೋತ್ತಮ ವರಪುರುಷ. ಮತ್ತೆ ಕೃಷ್ಣ ಎಂತ ಅಂದ್ರೆ, ಕೃಷ್ಣನನ್ನು ಹೇಗಂದ್ರೆ ನೋಡಿ, ಈಗ ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಕೃಷ್ಣನನ್ನು ನೀವು ಹೊಗಳದಿಂದ ನಿಮಗೆ ಕೂಡ ಅದು ರಿಟರ್ನ್ ಸಿಗ್ತದೆ, ಹೊಗಳಿಕೆ. ಹೇಗಂದ್ರೆ ನೋಡಿ, ಈಗ ನಾವು ಕೃಷ್ಣನಿಗೆ ಅಲಂಕಾರ ಮಾಡ್ತೇವೆ, ಕೃಷ್ಣನನ್ನು ಚಂದಾಗಿ ನಾವು ಅಲಂಕಾರ ಮಾಡಿ ಕೃಷ್ಣನಿಗೆ ಒಳ್ಳೆ ಬಟ್ಟೆಲ್ಲ ಹಾಕ್ತೇವೆ. ಇದರಿಂದ ನಾವು ಅಲಂಕಾರ ಆಗ್ತೇವಂತೆ. ಯಾಕೆಂದ್ರೆ ಕೃಷ್ಣ ದೇವೋತ್ತಮ ಪರಮಪುರುಷ, ಗೊತ್ತಾಯ್ತಾ ಸರ್? ಪ್ರಶಾಂತ್ ಅವರೇ ಅನ್ಮ್ಯೂಟ್ ಮಾಡಿ ಸರ್. ಪ್ರಶಾಂತ್ ಅವರೇ ಅನ್ಮ್ಯೂಟ್ ಮಾಡಿ ಸರ್. ಹಲೋ. ಗೊತ್ತಾಯ್ತು ಗೊತ್ತಾಯ್ತು. ಅಂದ್ರೆ ಕೃಷ್ಣನ ನೀವು ಸೇವೆ ಮಾಡುವುದು ಎಂತ ಆಗ್ತದೆ ಅಂದ್ರೆ, ಕೃಷ್ಣ ನಿಮಗೆ ವ್ಯವಸ್ಥೆ ಮಾಡಿಕೊಳ್ತಾನೆ. ಈ ಗ್ಲೋರಿಫೈ ಮಾಡುದು ಕೂಡ ಕೃಷ್ಣನನ್ನು ಒಂದು ಸೇವೆ, ಗೊತ್ತಾಯ್ತಾ? ನಾವು ದೇವರ ಸೇವೆ ಮಾಡಿದ್ರೆ ಮತ್ತೆ ಯಾರ ಸೇವೆ ಮಾಡುದು? ಆಚಾರ್ಯ ಹೇಳ್ತಾರೆ, ಸೇವೆ ಅನ್ನುವುದು ಎಲ್ಲರೂ ಮಾಡ್ತಾರಂತೆ. ಅಂದ್ರೆ ಇದಕ್ಕೆ ಆಚಾರ್ಯ ಒಂದು ಒಳ್ಳೆ ಒಂದು ವರ್ಡ್ ಕೊಟ್ಟಿದ್ದಾರೆ, ಸರ್ವಿಂಗ್ ಕೃಷ್ಣ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಅಂದ್ರೆ ಈಗ ಇದರಲ್ಲಿ ಲಾ ಪುಸ್ತಕದಲ್ಲಿ ಉಂಟು, ಅಂದ್ರೆ ಅದೆಲ್ಲವನ್ನು ಅವರು ಅಮೆಂಡ್ಮೆಂಟ್ ಅಲ್ಲಿ ಹೇಳುವಾಗ ಅದನ್ನು ದಿಸ್ ಇಸ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಹೇಳ್ತಾರೆ. ಅದೇ ರೀತಿ ಆಚಾರ್ಯರಲ್ಲಿ ಆ ಒಂದು ವರ್ಡ್ ಅನ್ನು ಯೂಸ್ ಮಾಡಿದ್ದಾರೆ, ಸರ್ವಿಂಗ್ ಕೃಷ್ಣ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ಎವ್ರಿ ಲಿವಿಂಗ್ ಎಂಟಿಟಿ. ಅಂದ್ರೆ ಕೃಷ್ಣನ ಸೇವೆ ಮಾಡುವಂತದ್ದು ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತೆ, ಪ್ರಜಾಪ್ರಭುತ್ವ ರೈಟ್. ಆದ್ರೆ ಈಗ ಎಂತಾಗಿದೆ ಅಂದ್ರೆ, ಆಚಾರ್ಯ ಹೇಳ್ತಾರೆ, ನಾವು ಸರ್ವ್ ಮಾಡೋದು, ಈಗ ಕೃಷ್ಣನ ಸೇವೆ ಮಾಡದಿದ್ರೆ ನಾವು ಬೇರೆ ಯಾವ್ದನ್ನು ಮಾಡ್ತೇವೆ ಸರ್. ಯಾಕಂದ್ರೆ ಸರ್ವಿಂಗ್ ಟೆಂಡೆನ್ಸಿ ಇಸ್ ದೇರ್ ಇನ್ ಆಲ್ ಲಿವಿಂಗ್ ಎಂಟಿಟಿ. ಆದ್ರೆ ಎಂತಾಗಿದೆ ಅಂದ್ರೆ, ಈಗ ಅದನ್ನು ನಾವು ಡಬಲ್ ಮಾಡ್ಬೇಕು ಕೃಷ್ಣನಲ್ಲಿ. ಈಗ ಒಂದು ವೇಳೆ ನೋಡಿ, ಕೃಷ್ಣನ ಸೇವೆ ಮಾಡದಿದ್ರೆ ಆಚಾರ್ಯ ಹೇಳ್ತಾರೆ, ನಾವು ಮನೆಯ ನಾಯಿಯನ್ನು ಸೇವೆ ಮಾಡ್ತೇವೆ. ನಾಯಿದು ಎಲ್ಲರೂ ನೋಡಿ, ಈಗ ನಮ್ಮ ದೇವಸ್ಥಾನದ ಪಕ್ಕದಲ್ಲೇ ಎಲ್ಲ ಮನೆಯಲ್ಲಿ ಒಂದು ನಾಯಿ ಉಂಟು. ಬೆಳಗಿನ ಜಾವದಲ್ಲಿ ಅವರು ಹೊರಗೆ ತರ್ತಾರೆ ಎಂತದ್ದು ಚೈನ್ ಇಟ್ಕೊಂಡು. ಹಾಗಾಗಿ ಅವರು ನಾಯಿಯ ಸೇವೆ ಮಾಡುದು. ನಾಯಿಯ ಸೇವೆ ಮಾಡಿದ್ರೆ ಮತ್ತೆ ಎಂತ ಬೇರೆ ರೀತಿ ನಮ್ಮ ಇಂದ್ರಿಯ ಸೇವೆ ನಾವು ಮಾಡ್ತೇವೆ. ನಮ್ಗೆ ಇಷ್ಟವಾದ ಇಂದ್ರಿಯಗಳ ನಾವು ಹಿಂದೆ ಹೋಗ್ತೇವೆ. ಮತ್ತೆ ನಮ್ಮ ಫ್ಯಾಮಿಲಿ ಸೇವೆ ಮಾಡ್ತೇವೆ. ಮತ್ತೆ ನಾವು ನಮ್ಮ ಆ ಸಮಾಜದ ಸೇವೆ ಸಮಾಜ ಅಂದ್ರೆ ನಮ್ಮ ಸೊಸೈಟಿದ ಸೇವೆ ಮಾಡ್ತೇವೆ. ಮತ್ತೆ ನಮ್ಮ ಜಿಲ್ಲೆಯ ಸೇವೆ ಮಾಡ್ತೇವೆ. ಮತ್ತೆ ನಮ್ದು ರಾಜ್ಯದ ಸೇವೆ ಮಾಡ್ತೇವೆ. ಮತ್ತೆ ನಾವು ದೇಶದ ಸೇವೆ ಮಾಡ್ತೇವೆ. ಈ ಸೇವೆ ಅನ್ನೋದು ನಾವು ಅಂದ್ರೆ ಮಾಡ್ಲೇಬೇಕಂತೆ, ಯಾವ್ದಾದೊಂದು ನಾವು ಸೇವೆ ಮಾಡ್ಲೇಬೇಕು. ಹಾಗೆ ಆಚಾರ್ಯ ಹೇಳ್ತಾರೆ, ಹೇಗೂ ನೀನು ಸೇವೆ ಮಾಡುದು ಎಲ್ಲರ ಆ ಒಂದು ಮೂಲಭೂತ್ವ ಇದು, ಅದನ್ನು ಯಾಕೆ ನೀವು ಕೃಷ್ಣನಿಗೆ ಮಾಡಬಾರ್ದು? ಗೊತ್ತಾಯ್ತು ಸರ್? ಗೊತ್ತಾಯ್ತು ಸರ್. ಎಸ್. ಹಾಗಾಗಿ ಅದು ನಮ್ಗೆ ನಮ್ಮ ಒಳ್ಳೇದಕ್ಕಾಗಿ. ಎಸ್. ಈಗ ಅರ್ಚನಾ ಮಾತಾಜಿ, ಎಸ್, ಅನ್ಮ್ಯೂಟ್ ಮಾಡಿ ಮಾತಾಜಿ. ರಿಕ್ವೆಸ್ಟ್ ಕಳಿಸಿದ್ದೇನೆ. ಎಸ್ ಎಸ್ ಮಾತಾಜಿ, ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ಹಲೋ, ಹರೇ ಕೃಷ್ಣ, ಹೇಳಿ ಮಾತಾಜಿ. ಗುರುಜಿ, ನನ್ನ ಪ್ರಶ್ನೆ, ಕೋಪ ಏಕೆ ಬರುತ್ತೆ ಮತ್ತೆ ಕೋಪವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು? ನೋಡಿ, ಕೋಪ ಹನುಮಾನಿಗೆ ಕೂಡ ಬಂದಿದೆ ಕೋಪ. ಆದ್ರೆ ಹನುಮಾನ ಲಂಕೆಯನ್ನು ಸುಟ್ಟು ಬಿಟ್ಟ. ಹಾಗಾಗಿ ಕೋಪವು ಒಳ್ಳೆಯದು, ಆದ್ರೆ ಅದನ್ನು ನಾವು ಬೇರೆ ರೀತಿ ಯೂಸ್ ಮಾಡಬಾರ್ದು, ಕೃಷ್ಣ ಪ್ರಜ್ಞೆಗೆ ಯೂಸ್ ಮಾಡಬೇಕು. ಈಗ ನೋಡಿ, ನಮ್ಗೆ ಕೂಡ ಕೋಪ ಬರ್ತದೆ. ನಾವು ಎಂತ ಮಾಡ್ತೇವೆ ಅಂದ್ರೆ, ಈಗ ನಮ್ಮ ಗುರು ಮತ್ತೆ ಕೃಷ್ಣನ್ಗೆ ಯಾರು ಹೇಳಿದ್ರೆ ನಾವು ಇಮಿಡಿಯೇಟ್ ಅವರಿಗೆ ಲೈಟ್ ಡ್ರಾಫ್ಟ್ ಅವರಿಗೆ ನಾವು ಬೈತೇವೆ, ಅದರಲ್ಲಿ ಆಸ್ಪದವಿಲ್ಲ. ಹಾಗಾಗಿ ನಾವು ಕೂಡ ಕೋಪವನ್ನು ಕೃಷ್ಣ ಪ್ರಜ್ಞೆಗೆ ಯೂಸ್ ಮಾಡ್ತೇವೆ. ನನ್ಗೆ ಯಾರಾದ್ರೂ ಹೇಳಿದ್ರೆ ಆಗ ನನ್ಗೆ ಕೋಪ ಬರೋದಿಲ್ಲ. ಅವ ಹೇಳಿ, ಎಷ್ಟು ಬೇಕಿದ್ರೆ ಹೇಳಿ.
ಆದ್ರೆ ನನ್ನ ಗುರು ಮತ್ತೆ ಕೃಷ್ಣನ್ಗೆ ಎಂತಾದ್ರು ಯಾರಾದ್ರೂ ಹೇಳಿದ್ರೆ ನನಗೆ ತುಂಬಾ ಸಿಟ್ಟು ಬರ್ತದೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಕೋಪವನ್ನು ಯೂಸ್ ಮಾಡ್ಬೇಕು. ಈಗ ಮನೆಯಲ್ಲಿ ಏನೋ ಒಂದು ವಿಚಾರದಲ್ಲಿ ಏನೋ ಇರ್ಬೋದು, ಪ್ರಾಪರ್ಟಿ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ವಿಚಾರದಲ್ಲಿ ಸಡನ್ ಆಗಿ ಏನೋ ಒಂದು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಕೃಷ್ಣ 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 ಅಷ್ಟು ಅನ್ಕೊಳ್ತಾ ಇರ್ತೀವಿ. ಇಮಿಡಿಯೇಟ್ ಆಗಿ ಹೇಳಿದ್ರೆ ಇವ್ರಿಗೆ ಅರ್ಥ ಆಗಲ್ಲ ಅನ್ನೋ ರೀತಿಯಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅವ್ರಿಗೆ ನಾನು ಟ್ರಾನ್ಸ್ಫರ್ ಮಾಡಕ್ಕೆ ಹೇಗೆ ಹೇಳೋದು ಬಾರಿ ಹೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡೋದು, ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಕೋಪ ಕಂಟ್ರೋಲ್ ಮಾಡುದು ಹರೇ ಕೃಷ್ಣ ಜಪ ಮಾಡಿ. ಹರೇ ಕೃಷ್ಣ ಜಪ ಮಾಡ್ತಾ ಮಾಡ್ತಾ ಎಂತ ಆಗ್ತದೆ ಅಂದ್ರೆ ನೋಡಿ, ಇದಕ್ಕೆ ಒಂದು ಶ್ಲೋಕ ಉಂಟು, ಆ ಶ್ಲೋಕವನ್ನು ನಾನು ಹೇಳ್ತೇನೆ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನಾ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ತೃಣಾದಪಿ ಸುನೀಚೇನ, ಈಗ ಹುಲ್ಲನ್ನು ನೀವು ತೊಳಿತೀರಿ ಕಾಲಿಂದ, ಮತ್ತೆ ಅದು ಸ್ಟ್ರೈಟ್ ಆಗ್ತದೆ. ಮತ್ತೆ ಮರವನ್ನು ನೀವು ಕಡಿತೀರಿ, ಮತ್ತೆ ಅದು ಚಿಗುರುತ್ತದೆ. ಆತರ ನೀವು ಹುಲ್ಲು ಮತ್ತೆ ಆ ಮರದ ತರ ಇರ್ಬೇಕಂತೆ. ಆ ರೀತಿಯಲ್ಲಿ ನೀವು ಆ ಒಂದು ಸ್ಟೇಜ್ ಅಲ್ಲಿ ನೀವು ಜಪ ಮಾಡ್ಬೇಕು. ಆ ಸ್ಟೇಜ್ ಅಲ್ಲಿ ನೀವು ಜಪ ಮಾಡಿದ್ರೆ ತರೋರಭಿಷೇನ ಅಮಾನೀನ ಮಾನದೇನ. ಅಮಾನೀನ ಮಾನದೇನ ಅಂದ್ರೆ ನೀವು ಮರ್ಯಾದೆ ಬಯಸಬಾರ್ದು, ಅಂದ್ರೆ ಇನ್ನೊಬ್ಬರಿಗೆ ನೀವು ರೆಸ್ಪೆಕ್ಟ್ ಕೊಡ್ಬೇಕು, ನೀವು ರೆಸ್ಪೆಕ್ಟ್ ಅದನ್ನು ಬಯಸಬಾರ್ದು. ಈ ಸ್ಟೇಜ್ ಅಲ್ಲಿ ನೀವು ಜಪ ಮಾಡಿದ್ರೆ ನಿಮ್ಗೆ ಕೋಪ ಅನ್ನೋದು ಬರುವುದಿಲ್ಲ. ಸರಿ ಗುರೂಜಿ, ಧನ್ಯವಾದಗಳು. ಧನ್ಯವಾದ. ಬೇರೆ ಯಾರ್ದು ಪ್ರಶ್ನೆ ಉಂಟಾ? ರೇಸ್ ಮಾಡ್ಬೋದು. ಓಕೆ, ನವೀನ್ ಸರ್. ಓಕೆ, ನವೀನ್ ವಾಸನ್ ಅವರೇ ಅನ್ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ ಸರ್. ಎಸ್ ಹರೇ ಕೃಷ್ಣ ಅಂತ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಸರ್, ಹೇಳಿ ಸರ್. ಜಗದ್ಗುರು ಮೊದಲ ಅರ್ಥ ಆಯ್ತು, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ಕಾನ್ಸಂಟ್ರೇಷನ್ ಹೆಂಗ್ ಬರುತ್ತೆ ಒಂದು ಕೇಳ್ಬೇಕಾಯ್ತು. ಇಷ್ಟು ಎಂಗೇಜ್ ಅಲ್ಲಿ ಇಷ್ಟೊಂದು ಏನೋ ಎಲ್ಲ ಕಲ್ತಿದ್ದೀರಲ್ಲ, ಯಾವ ತರ ನಿಮ್ಗೆ ಇದು ಪ್ರೇರೇಪಿಸ್ತು ಅಂತ? ಓಕೆ, ಕಾನ್ಸಂಟ್ರೇಷನ್ ಹೇಗೆ ಅಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡ್ತಾ 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 ಇದಾಗ್ತದೆ. ಮತ್ತೆ ಅದೇ ಕಾನ್ಸಂಟ್ರೇಷನ್ ಹೇಗಂದ್ರೆ ಒಂದ್ ದಿವಸದಲ್ಲಿ ಬರುವುದಿಲ್ಲ. ಆಚಾರ್ಯ ಹೇಳ್ತಾರೆ, ಗಿಡ ಇವತ್ತು ನಟ್ರೆ ಫಲ ಇಮಿಡಿಯೇಟ್ ಕೊಡುವುದಿಲ್ಲ, ಇಟ್ ಟೇಕ್ಸ್ ಟೈಮ್. ಹಾಗಾಗಿ ಎಂತ ಆಗ್ತದೆ ಅಂದ್ರೆ ಟೈಮ್ ಹಿಡಿತದೆ. ಮತ್ತೆ ನನ್ಗೆ ಪ್ರೇರೇಪಣೆ ಕೊಟ್ಟದ್ದು ಹೇಗೆ ಅಂದ್ರೆ, ನಾನು 2007 ಭಗವದ್ಗೀತೆ ಪುಸ್ತಕ ಪರ್ಚೇಸ್ ಮಾಡಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ನಮ್ಮ 2008 ನಮ್ಮ ಟೆಂಪಲ್ ಪ್ರೆಸಿಡೆಂಟ್ ನಾಮನಿಷ್ಠ ದಾಸ್ ಅಂತ, ನಾನು ಜನ್ಮಾಷ್ಟಮಿ ಸೇವೆಗೆ ಅಂತ ಹೋದೆ. ಆ ಜನ್ಮಾಷ್ಟಮಿ ದಿವಸ ನಾನೊಂದು 6 ಕ್ಲಾಸ್ ಕೇಳಿದೆ. ಅಂದ್ರೆ ಸಂಜೆ 6ರಿಂದ ರಾತ್ರಿ 12 ಗಂಟೆ ತನಕ ಅರ್ಧ ಗಂಟೆ ಕ್ಲಾಸ್, ಅರ್ಧ ಗಂಟೆ ಕೀರ್ತನ, ಅರ್ಧ ಗಂಟೆ ಕ್ಲಾಸ್, ಅರ್ಧ ಗಂಟೆ ಕೀರ್ತನ. ಆ 6 ಕ್ಲಾಸ್ ಅಲ್ಲಿ ನಾನು ಫುಲ್ ಕನ್ವಿನ್ಸ್ ಆದೆ. 6 ಕ್ಲಾಸ್ ಅಲ್ಲಿ ನಾನು ಅಂದ್ರೆ ಎಂತ ಹೇಳುದು, ಕೃಷ್ಣ ಸುಪ್ರೀಂ ಪರ್ಸನಾಲಿಟಿ ಗಾಡೆಡ್, ನಾನು ಕೃಷ್ಣ ಸೇವಕ ಅಂತ ನನಗೆ ಟೋಟಲಿ ನಾನು ಕನ್ವಿನ್ಸ್ ಆದೆ. ಮತ್ತೆ ನನ್ನ ತುಂಬಾ ಡೌಟ್ಸ್ ಇತ್ತು, ಆ 6 ಕ್ಲಾಸ್ ಅಲ್ಲಿ ನನಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಯ್ತು. ಹಾಗಾಗಿ ಮತ್ತೆ ನಾನು ಕೃಷ್ಣ ಪ್ರಜ್ಞೆ ತಗೊಂಡೆ. ಹಾಗೆ ಸರ್. ಇಲ್ಲಿ ಇಸ್ಕಾನ್ ಬನಶಂಕರಿಲಿ ನಿಮ್ ಟೆಂಪಲ್ ಹೊಸದಾಗಿ ಓಪನ್ ಆದ, ಮೆಂಬರ್ಶಿಪ್ ಗೆ ಏನ್ ಪ್ರೊಸೀಜರ್? ಮೆಂಬರ್ಶಿಪ್ ಅಂದ್ರೆ ಅಲ್ಲ, ಮೆಂಬರ್ಶಿಪ್ ಗೆ ಲೈಫ್ ಮೆಂಬರ್ಶಿಪ್ ಇದುಂಟು. ನೀವು ನನಗೆ ಒಂದು ಕೆಲಸ ಮಾಡಿ ಸರ್, ನೀವು ನನಗೆ ನನ್ನ ನಂಬರ್ ಉಂಟು ನಿಮ್ಮ ಹತ್ರ? ಇದೆ, ನಾನು ಸಪರೇಟ್ ಆಗಿ 1-to-1 ಸ್ಟೋರ್. ನಾನು ನಿಮ್ಗೆ ನಮ್ಮ ಅಕೌಂಟ್ ಡೀಟೇಲ್ಸ್ ಕಳಿಸ್ತೇನೆ, ಮತ್ತೆ ನಿಮ್ಗೆ ಫಾರ್ಮ್ ಎಲ್ಲ ಕಳಿಸ್ತೇನೆ, ನಿಮ್ಗೆ ಆಗ್ಬೋದು ಸರ್ ಲೈಫ್ ಮೆಂಬರ್ಶಿಪ್. ಹರೇ ಕೃಷ್ಣ, ಥ್ಯಾಂಕ್ ಯು ಗುರುಜಿ. ನೀವು ನನಗೆ ಒಂದು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿ ಸರ್, ಇದು ಹರೇ ಕೃಷ್ಣ ಅಂತ ಕಳಿಸಿ. ಓಕೆ, ಥ್ಯಾಂಕ್ ಯು ಗುರುಜಿ. ನಾನು ಅಕೌಂಟ್ ಡೀಟೇಲ್ಸ್ ಕಳಿಸ್ತೇನೆ ಅದಕ್ಕೆ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಓಕೆ, ಈಗ ಪಲ್ಲವಿ ಮಾತಾಜಿ. ಎಸ್, ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರಿ ಕೃಷ್ಣ. ಹರೇ ಕೃಷ್ಣ. ಎಸ್ ಮಾತಾಜಿ. ನಾವೆಲ್ಲ ಈಗ ಭಗವದ್ಗೀತೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ತೋರಿಸ್ತೀವಲ್ಲ, ನಮ್ ಪೇರೆಂಟ್ಸ್ ಕೂಡ ಹಂಗೆ ತೋರ್ಸ್ಬೇಕಂತ ಅನ್ಕೋತೀವಿ. ಆದ್ರೆ ಅವ್ರ ಅಷ್ಟು ತೋರ್ಸಲ್ಲ, ಅವ್ರಿಗೆ ಸಾಕಾಗ್ಬಿಟ್ಟಿದೆ. ಅದನ್ನ ಹೇಗ್ ಮಾಡೋದು? ಅವ್ರಿಗೂನು ಈ ತರ ಎಲ್ಲ ನೋಡಿ, ಇದಕ್ಕೆ ಪ್ರಭುಪಾದ್ ಚೈತನ್ಯ ಹೇಳ್ತಾರೆ,
ಭಾರತ ಭೂಮಿಲೆ ಜನ್ಮ ಹೋಯ್ಲೆ ಯಾರ್, ಪೇಲೆ ಜನ್ಮ ಸಾರ್ಥಕರಿ, ಫಿರ್ ಕರೋ ಪರೋಪಕಾರ. ಫಸ್ಟಿಗೆ ನಾವು ನಮ್ಮ ಜನ್ಮ ಸಾರ್ಥಕ ಮಾಡ್ಬೇಕಂತೆ, ನಾವು ಭಕ್ತರಾಗ್ಬೇಕು. ಮತ್ತೆ ಎಂತ ಆಗ್ತದೆ ಅಂದ್ರೆ ನೋಡಿ, ನೀವು ಪ್ರಯತ್ನ ಮಾಡ್ತೀರಿ, ನೀವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ತುಂಬಾ ಟೈಮ್ ಹಿಡಿತದೆ. ಆದ್ರೆ ಕೃಷ್ಣ ಹೇಗೆಂದ್ರೆ ಪರಮಾತ್ಮನಾಗಿ ಅವರ ಹೃದಯದಲ್ಲಿದ್ದಾನೆ, ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಹಾಗಾಗಿ ನೀವು ಭಕ್ತರಾದ್ರೆ ಮತ್ತೆ ನೀವು ಪ್ರೇಯರ್ ಮಾಡ್ಬೇಕು ಕೃಷ್ಣನಿಗೆ. ಆಗ ಕೃಷ್ಣ ಎಂತ ಮಾಡ್ತಾನೆ, ಭಕ್ತ ವಾತ್ಸಲ್ಯ ಅಂದ್ರೆ ಭಕ್ತರ ಪ್ರೇಯರ್ ಅನ್ನು ಕೇಳ್ತಾನೆ. ಫಸ್ಟಿಗೆ ನೀವಾಗಿ ಮತ್ತೆ ಅವರನ್ನು ಮಾಡಿ. ಗೊತ್ತಾಯ್ತಾ ಮಾತಾಜಿ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಪಲ್ಲವಿ ಮಾತಾಜಿ. ಎಸ್ ಮಾತಾಜಿ, ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್, ಗೊತ್ತಾಯ್ತು. ಗೊತ್ತಾಯ್ತಾ? ಹಾಗಾಗಿ ಫಸ್ಟಿಗೆ ನಾವು ಆಗ್ಬೇಕು, ಮತ್ತೆ ನಾವು ಉಳಿದವರನ್ನು ಮಾಡಬೇಕು. ಅದು ಉಳಿದವ್ರು ಮಾಡುದು ಹೇಗೆ ಅಂದ್ರೆ, ನಮ್ಮ ಕೈಯಲ್ಲಿ ಇಲ್ಲ, ನಮ್ಮ ಕೈಯಲ್ಲಿ ಎಂತವೂ ಇಲ್ಲ. ಇದೆಲ್ಲ ನಾವು ಪೂರ್ತಿ ಗುರು ಮತ್ತೆ ಕೃಷ್ಣನಲ್ಲಿ ಡಿಪೆಂಡ್. ಹಾಗಾಗಿ ನಮ್ಮ ಇಂಟೆನ್ಸ್ ಪ್ರೇಯರ್ಗೆ ಮತ್ತೆ ಗುರು ಮತ್ತೆ ಕೃಷ್ಣ ಆಶೀರ್ವಾದ ಮಾಡ್ತಾರೆ. ಆದ್ರೆ ಫಸ್ಟಿಗೆ ನಾವು, ಆಚಾರ್ಯ ಹೇಳ್ತಾರೆ, ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಫಸ್ಟಿಗೆ ನಾವು ಅದು ಎಂತ ಹೇಳೋದು ಅಂದ್ರೆ, ಯಾವ್ದಾದ್ರು ಗುರುವ ಮತ್ತೆ ಕೃಷ್ಣ ಅಂತ ಕೇಳುವಾಗ ನಾವು ಅದಕ್ಕೆ ಡಿಸರ್ವ್ ಆಗಿರ್ಬೇಕಂತೆ, ಅರ್ಹತೆ ಇರ್ಬೇಕು ನಮ್ಗೆ, ಮತ್ತೆ ನಾವು ಇಚ್ಛಿಸ್ಬೇಕು. ಅದೇ ಈಗ ಎಂತ ಆಗಿದೆ ಅಂದ್ರೆ ಕಲಿಯುಗದಲ್ಲಿ, ಫಸ್ಟಿಗೆ ನಾವು ಇಚ್ಛಿಸುವುದು, ನಮ್ಗೆ ಯಾವುದೇ ಅದಕ್ಕೆ ಕ್ವಾಲಿಫಿಕೇಶನ್ ಇಲ್ಲ. ಹಾಗಾಗಿ ಯಾವಾಗ ನಮ್ಗೆ ಅದು ಕ್ವಾಲಿಫಿಕೇಶನ್ ಇರ್ತದೆ, ಮತ್ತೆ ನಮಗೆ ಗುರು ಮತ್ತೆ ಕೃಷ್ಣ ಅನುಗ್ರಹ ನೀಡ್ತಾರೆ. ಎಸ್, ಬೇರೆ ಯಾರ್ದು ಪ್ರಶ್ನೆ? ಓಕೆ, ಒಂದು ನಿಮಿಷ. ಎಸ್, ಬಂತು, ಒಂದು ನಿಮಿಷ. ಯಾರ್ದು ಪ್ರಶ್ನೆ ಬಂತು? ರಿತೇಶ್. ಓಕೆ, ಅನ್ಮ್ಯೂಟ್ ಮಾಡಿ ಸರ್. ರಿತೇಶ್ ಅವರೇ ಅನ್ಮ್ಯೂಟ್ ಮಾಡಿ. ಎಸ್, ಕೇಳಿ ಸರ್. ನಮಸ್ಕಾರ. ನಮಸ್ತೆ. ನಮ್ದೊಂದು ಕ್ವೆಶನ್ ಅಂತ ಹೇಳಿದ್ರೆ, ಈಗ ಈ ಸೋಷಿಯಲ್ ಮೀಡಿಯಾಸ್ ಎಲ್ಲ ಇದೆಯಲ್ಲ, ಅದರಲ್ಲಿ ತುಂಬಾ ಇದು ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದ್ರೆ, ಅಂದ್ರೆ ಇವ್ರಿಗೆ ಹುಷಾರಿಲ್ಲ ಅಥವಾ ಅವ್ರಿಗೆ ತುಂಬಾ ಕ್ರಾನಿಕ್ ಡಿಸೀಸ್ ಇದೆ ಅಥವಾ ಏನಾದ್ರು ತುಂಬಾ ಇದು ಬರುತ್ತೆ, ಮತ್ತೆ ಅವ್ರದ್ದೊಂದು ಅಕೌಂಟ್ ನಂಬರ್ ಹಾಕ್ತಾರೆ, ಪ್ಲಸ್ ಇವ್ರಿಗೆ ಇಷ್ಟಿಷ್ಟು ಹಣ ಬೇಕು, ನೀವು ಇದ್ ಮಾಡಿದ್ರೆ ಅದು ಇದಾಗುತ್ತೆ ಅಂತ. ಸೊ ಈಗ ನೀವು ಹೇಳಿದಿರಿ, ನಾವು ಆಕ್ಚುಲಿ ಅಂದ್ರೆ ನಾವೀಗ ಕೊಡ್ಬೇಕು ಅಂತ, ಓಕೆ, ಅಂದ್ರೆ ಕೃಷ್ಣನ್ ಕೊಡ್ಬೇಕು ಅಂತ, ಓಕೆ. ಸೊ ಏನೇ ಇದ್ರು, ನಮ್ ಸೇವೆ ಇದ್ರು, ಅದು ಈಗ ನಾವ್ ಅದ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀರಿ. ಈಗ ಇಂಥ ಸಿಚುವೇಶನ್ ಅಲ್ಲಿ ನಮ್ಗೆ ಅನ್ಸುತ್ತೆ ನಾವ್ ಮಾಡ್ಬೇಕು, ಅಥವಾ ನಮ್ಗೆ ಅನ್ಸುತ್ತೆ ಅಯ್ಯೋ ಪಾಪ ಇವ್ರಿಗೆ ಹಿಂಗಾಯ್ತಲ್ಲ ಅಂತ. ಸೊ ಅಂದ್ರೆ ನಮ್ಗೂ ಒಂದು ಲಿಮಿಟ್ ಇದೆ, ಎಲ್ಲಿ ಎಷ್ಟು ಹೆಲ್ಪ್ ಮಾಡ್ಬೋದು ಅಂತ. ಆದ್ರೆ ಅದು ಇನ್ನು ಕೆಳಗಡೆ ಹೋದ್ರೆ ಇನ್ನು ಅಂತದೇ ಕೇಸಸ್ ಜಾಸ್ತಿ ಇರುತ್ತೆ. ಆದ್ರೆ ಈ ಸಿಚುವೇಶನ್ ನಮ್ಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಸ್ವಲ್ಪ ಇದು ಕಷ್ಟ ಆಗತ್ತೆ, ಸ್ವಲ್ಪ ಮನ್ಸಿಗೆ ಸಹ ಸ್ವಲ್ಪ ಬೇಜಾರಾಗತ್ತೆ, ಅಯ್ಯೋ ನಮ್ಮಿಂದ ಆಗ್ತಾ ಇಲ್ಲಲ್ಲಪ್ಪ ಅಂತ. ಅಂದ್ರೆ ಇದನ್ನು ನಾವು ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ. ನೋಡಿ, ಫಸ್ಟ್ ಆಫ್ ಆಲ್ ಆಚಾರ್ಯ ಹೇಳ್ತಾರೆ ಎಂತ ಅಂದ್ರೆ, ಈಗ ನೀವು ಅದು ಹೆಲ್ಪ್ ಮಾಡ್ಲಿಕ್ಕೆ ಹೋಗಿದೆ, ಅದು ಪುಣ್ಯದ ಕೆಲಸ. ಪುಣ್ಯವು ಕೂಡ ಕರ್ಮಕ್ಕೆ ಎಂತ ಹೇಳುದು, ಬಂಧನಕ್ಕೆ ದಾರಿ. ಮತ್ತೆ ಎಂತಂದ್ರೆ ನೋಡಿ, ನಾವು ಅಂತವರಿಗೆ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಹೇಗೆ ನೋಡ್ತೇವೆ ಅಂದ್ರೆ, ಇದಕ್ಕೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಟೀಚರ್ ಎಂತ ಆಯ್ತಂದ್ರೆ, ಅವರಿಗೆ ಒಂದು ಆಲ್ಮೋಸ್ಟ್ ರಿಟೈರ್ಡ್ ಆಗುವ 58 ವರ್ಷ ಆಗುವಾಗ 15 ಮಕ್ಕಳು ಅವರಿಗೆ ಸರಿ ಹೊಡೆದ್ರು ಟೀಚರಿಗೆ. ಅದನ್ನ ಈಗ ಕೇಸ್ ಸ್ಟಡಿ ಮಾಡುವಾಗ ಎಂತ ಅಂದ್ರೆ, ಕೇಸ್ ಸ್ಟಡಿ ಮಾಡುವಾಗ ಆ ಟೀಚರ್ ಕೂಡ ಎಂತ ಆಗಿದೆ ಅಂದ್ರೆ, ಅವರ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಹಾಗೆ 15 ಮಕ್ಕಳಿಗೆ ಒಟ್ಟು ಹೊಡೆದಿದ್ದಾರೆ. ಗೊತ್ತಾಯ್ತಾ? ಇದು ಮತ್ತೆ ಅವ್ರ ಟೀಚರೇ ಹೇಳಿದ್ದು, ರಿವೀಲ್ ಮಾಡಿದ್ದು. ಹಾಗಾಗಿ ಇದೆಂತ ಅಂದ್ರೆ, ಆಕ್ಚುಲಿ ನಮ್ಮ ಲಾಸ್ಟ್ ಲೈಫ್ ನಮ್ಗೆ ಸಿಗುವುದು ಕರ್ಮ. ಆದ್ರೆ ನೀವು ಈಗ ಹೇಳಿದ್ರಿ ಕ್ರಾನಿಕ್ ಡಿಸೀಸ್, ಮತ್ತೆ ಕೆಲವರು ಆಕ್ಸಿಡೆಂಟ್ ಆಗ್ತದೆ, ಇದೆಲ್ಲ ಅವನ ಕರ್ಮ ಅನುಸಾರ. ಅವ ಲಾಸ್ಟ್ ಲೈಫ್ ಎಂತ ಮಾಡಿದ ನಿಮ್ಗೆ ಗೊತ್ತುಂಟಾ? ಅವ ಅಷ್ಟು ಮಾಡಿದಾನೆ. ಈಗ ಒಬ್ಬನಿಗೆ ಆ ಸಿಚುವೇಶನ್ ಸಿಗ್ಬೇಕಿದ್ರೆ ಅವ ಅಷ್ಟು ಬೇಡದ್ ಮಾಡಿದಾನೆ, ಇಲ್ಲದ ಕೃಷ್ಣ ಪಾರ್ಶಾಲಿಟಿ ಅಲ್ಲ. ಗೊತ್ತಾಯ್ತಾ? ಹಾಗಾಗಿ ಇದರೆಲ್ಲ ನಾವು ವಿಷಯ ಹೋದ್ರೆ ನಮ್ದು ಆಚಾರ್ಯ ಹೇಳ್ತಾರೆ, ಯು ಆರ್ ಲೂಸಿಂಗ್ ಯುವರ್ ಟೈಮ್ ಅಂಡ್ ಎನರ್ಜಿ ಅಂತೆ ಇದರಲ್ಲಿ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಕೃಷ್ಣನಿಗೆ ಹೇಗಂದ್ರೆ ಗಿಡದ ಬುಡಕ್ಕೆ ಸಹಾಯ ಮಾಡಿದ್ರೆ ಉಳಿದದೆಲ್ಲ ಬರ್ತದೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಸಹಾಯ ಮಾಡ್ಬೇಕು. ಹಾಗೆ ಅದಂದ್ರೆ ಅದು ಕರ್ಮದ ಬಂಧನವಲ್ಲ, ಅದು ಅಕರ್ಮ ಆಗ್ತದೆ. ಇದರಿಂದ ನಿಮ್ಗೆ ಎಂತ ಆಗ್ತದೆ ಅಂದ್ರೆ, ಮತ್ತಷ್ಟು ನಿಮ್ಗೆ ಎಂತ ಅಂದ್ರೆ
ಕೃಷ್ಣ ನಿಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ನಿಮ್ಗೆ ಆಸ್ಪದ ಕೊಡ್ತಾನೆ. ಗೊತ್ತಾಯ್ತು ಸರ್? ಓಕೆ ಓಕೆ ಓಕೆ. ಹಾಗಾಗಿ ಇದು ಜನರಿಗೆ ಹೆಚ್ಚಾಗಿ ಜನರಿಗೆ ಗೊತ್ತಿಲ್ಲ. ಜನರು ಎಂತ ಎಣಿಸೋದು ಅಂದ್ರೆ ನೋಡಿ, ಮೊನ್ನೆ ಇದು ಸಣ್ಣ ಉದಾಹರಣೆ. ಮೊನ್ನೆ ಎಂತ ಆಯ್ತು ಅಂದ್ರೆ, ಒಬ್ಬರು ನಮ್ಗೆ ಪರಿಚಯದವರೇ ಅಂದ್ರೆ ಈಚೆ ಬರ್ತಾ ಇರ್ತಾರೆ. ಅವ್ರೆಂತ ಆಯ್ತು ಅಂದ್ರೆ, ಅವ್ರದ್ದು ಒಳ್ಳೆ ಹಣ ಉಂಟು. ಅವ್ರೆಂತ ಮಾಡಿದ್ರು ಅಂದ್ರೆ, ಏಪ್ರಿಲ್ ತಿಂಗಳಲ್ಲಿ ಒಂದು ಎಲ್ಲ ಕಾರ್ಮಿಕರಿಗೆ ಮತ್ತೆ ಎಲ್ಲ ಭಿಕ್ಷುಕರಿಗೆ ಅವ್ರು 1,000 ರೇಷನ್ ಕೊಟ್ರು, ಬ್ಯಾಗ್ ತರ. ಅದ್ರಲ್ಲಿ ಎಂತ ಆಯ್ತು ಅಂದ್ರೆ, ಈ ಎಲ್ಲ ಭಿಕ್ಷುಕರು ಮತ್ತೆ ಕಾರ್ಮಿಕರು ಅದನ್ನ ತೆಗೆಯುವಾಗ ಎಂತ ಅಂದ್ರೆ, ಅವ್ರ ಫೋಟೋ ಎಲ್ಲ ತೆಗಿತಾರೆ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರು. ಅದೇ ನಾವು ಕೂಡ ಆ 1 ತಿಂಗಳು ನಾವು ಪ್ರಸಾದ ಕೊಟ್ಟಿದ್ದೇವೆ ಜನರಿಗೆ, ಯಾರಿಗೆಲ್ಲ ಊಟ ಇಲ್ಲ. ಆದ್ರೆ ನಮ್ಗೆ ಮತ್ತೆ ಅವರಿಗೆ ಎಂತ ಡಿಫ್ರೆನ್ಸ್ ಅಂದ್ರೆ, ನೋಡಿ, ಅವರ ಆ ರೇಷನ್ ಅನ್ನು ಕೊಟ್ರು, ಈ ಎಲ್ಲಾ ಭಿಕ್ಷುಕರು ಮತ್ತೆ ಕಾರ್ಮಿಕರು ಅದನ್ನು ಮಾರಿ ಅದ್ರಲ್ಲಿ 100 ರೂಪಾಯಿ ಊಟ ಮಾಡಿದ್ರು, ಮತ್ತೆ ಉಳಿದದಲ್ಲಿ ಕುಡಿದ್ರು, ಕುಡಿಲಿಕ್ಕೆ ಯೂಸ್ ಮಾಡಿದ್ರು. ಈಗ ಅವರು ಕೊಟ್ಟದ್ದು ದಾನ, ನಾವು ಕೊಟ್ಟದ್ದು ದಾನ. ಆದ್ರೆ ನಾವು ಕೊಟ್ಟ ದಾನದಲ್ಲಿ ಎಂತ ಆಯ್ತು ಅಂದ್ರೆ, ಆ ಭಿಕ್ಷುಕ ಆಗ್ಲಿ ಕಾರ್ಮಿಕ ಆದ ಪ್ರಸಾದವನ್ನು ತಿಂದ ಮೇಲೆ ಅವನ ಒಳಗೆ ಪರಿವರ್ತನೆ ಆಗ್ತದೆ. ಕೃಷ್ಣ ಪ್ರಜ್ಞೆ ಅವನಿಗೆ, ಯಾಕಂದ್ರೆ ಕೃಷ್ಣ ಪ್ರಸಾದ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಅವನ ಒಳಗೆ ಪರಿವರ್ತನೆ ಆಗ್ತದೆ. ಆದ್ರೆ ಅವರು ಕೊಟ್ಟದ್ದು ಪುಣ್ಯ ಆಯ್ತು, ಆದ್ರೆ ಮತ್ತೆ ಅದು ಹೋಗಿ ಕುಡ್ದ, ಅದರಿಂದ ಅವರಿಗೆ ಆ ಪಾಪ ಕೂಡ ಹಿಡಿತದೆ. ಗೊತ್ತಾಯ್ತಾ? ಹಾಗಾಗಿ ನಮ್ಗೆ ಅದು ಗೊತ್ತಿರ್ಬೇಕು, ನಾವು ಎಲ್ಲಿ ಹೇಗೆ ಕೊಡುವುದಂತ ನಮ್ಗೆ ಗೊತ್ತಿರ್ಬೇಕು. ಹಾಗೆ ಸರ್. ಆಯ್ತು ಪ್ರಾಬ್ಲಮ್. ಎಸ್, ಓಕೆ. ಓಕೆ, 1 ನಿಮಿಷ, ಸಾರಿ. ಎಸ್, ಯಾರ್ದು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಯಾರು ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡಿ ಕೇಳಿ. ನಾನು ಓಪನ್ ತೆಗ್ದೆ ಇದು. ಯಾವ್ದು ಪ್ರಶ್ನೆ ಉಂಟಾ? ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಹರೇ ಕೃಷ್ಣ. ಇಲ್ವಾ ಪ್ರಶ್ನೆ ಯಾರ್ದು ಇಲ್ವಾ? ನರೇಂದ್ರ ಶೆಟ್ಟಿ ಉಂಟಾ ಸರ್? ಹೇಳಿ ಸರ್, ಅನ್ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ ಕೇಳ್ಬೋದು ಸರ್. ನರೇಂದ್ರ ಶೆಟ್ಟಿ. ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿ ಕೇಳ್ಬೋದು ಸರ್, ನರೇಂದ್ರ ಶೆಟ್ಟಿ ಅವರೇ. ಗುರೂಜಿ ಹರೇ ಕೃಷ್ಣ, ಇನ್ನೊಂದು ಪ್ರಶ್ನೆ ಇತ್ತು. ಹೇಳಿ ಮಾತು. ನಾವು ಈಗ ಹೆಂಗಂದ್ರೆ ನಮ್ ಪಾಡಿಗೆ ನಾವ್ ಇರ್ತೀವಿ, ಎಲ್ಲಾ ನಾವೇನಾಯ್ತು ನಮ್ದು ಏನು ಮೈಂಡ್ ಅವರ್ ಓನ್ ಬಿಸ್ನೆಸ್ ಅನ್ನೋ ತರ ಇದ್ರು, ಕೆಲವ್ರು ನಮ್ ಕಾಲ್ ಎಳಿತಾರೆ ಅಥವಾ ಸುಮ್ನೆ ಕಾಂಪಿಟೇಷನ್ ಎಲ್ಲದ್ರಲ್ಲೂ ಕಾಂಪೀಟ್ ಮಾಡಕ್ ಬರ್ತಾರೆ. ಅವರಿಂದ ಹೇಗೆ ದೂರ ಇರೋದು, ಅಥವಾ ಅವರಿಂದ ಹೇಗೆ ಅದು ನಮ್ಮ ಮನ್ಸಲ್ಲಿ ಕೊರಿತಾ ಇರತ್ತೆ. ಸೊ ಅದರಿಂದ ಹೇಗ್ ದೂರ ಇರೋದು ಅಂತ. ಅದರಿಂದ ಹೇಗೆ ದೂರ ಆಗೋದು ನೋಡಿ, ಈಗ ಇದಕ್ಕೆ ನೀವು ಬಿಸ್ನೆಸ್ ವಿಷಯ ಹೇಳ್ತೀರಿ ನೋಡಿ. ಪ್ರಭುಪಾದ ಆಚಾರ್ಯ ಅಂತ ಹೇಳ್ತಾರೆ ಅಂದ್ರೆ, ನಿಮ್ದು ನಾಳೆದು ಚೆಕ್ ರೆಡಿ ಉಂಟು, ಕೃಷ್ಣನ ಆ ದಿವಸ ಕೃಷ್ಣ ಸೈನ್ ಹಾಕುದಂತೆ ನಾಳೆ. ಗೊತ್ತಾಯ್ತಾ? ಹಾಗಾಗಿ ನೀವು ಎಷ್ಟೇ ಇದು ಮಾಡಿ, ಅಂದ್ರೆ ನೀವು 18 ಗಂಟೆ ಕೆಲಸ ಮಾಡಿ ಮತ್ತೆ ಅದು ಕಾಂಪಿಟೇಷನ್ ಅಲ್ಲಿ ಎಂತದ್ದು ಮಾಡಿ, ನಿಮ್ಗೆ ಯಾವ್ದು ಸಿಗ್ತದೆ ಬರ್ದದು ಹಾಗೆ ಸಿಗ್ತದೆ. ಅದರಲ್ಲಿ ಕಡಿಮೆ ಕೂಡ ಸಿಗುದಿಲ್ಲ, ಜಾಸ್ತಿ ಕೂಡ ಸಿಗುದಿಲ್ಲ. ಇದನ್ನ ನೀವು ತಿಳಿದ್ರೆ ಎಂತ ಆಗ್ತದೆ ಅಂದ್ರೆ, ಇದೇ ಆಕ್ಚುಲಿ ಕೃಷ್ಣ ಪ್ರಜ್ಞೆ. ಗೊತ್ತಾಯ್ತಾ? ಅಂದ್ರೆ ಟೋಟಲಿ ಡಿಪೆಂಡ್ ಆನ್ ಕೃಷ್ಣ. ಅದರ ಅರ್ಥ ಕೆಲಸ ಮಾಡದೇ ಇರುವುದಲ್ಲ, ಕೆಲಸ ಮಾಡ್ಬೇಕು. ಆಚಾರ್ಯ ಹೇಳುದು 8 ಗಂಟೆ ಮನಸ್ಸಿಗೆ, 8 ಗಂಟೆ ದೇಹಕ್ಕೆ, 8 ಗಂಟೆ ಆತ್ಮಕ್ಕೆ. ಹಾಗಾಗಿ ಮನಸ್ಸಿಗೆ 8 ಅಂದ್ರೆ ನಾವು ಕೆಲಸ ಮಾಡ್ಬೇಕು, ಕರ್ಮ ಮಾಡ್ಬೇಕು. ಆದ್ರೆ ಎಂತಂದ್ರೆ ಟೋಟಲಿ ಡಿಪೆಂಡ್ ಆನ್ ಕೃಷ್ಣ. ಗೊತ್ತಾಯ್ತಾ ಮಾತಾಜಿ? ಪಲ್ಲವಿ ಮಾತಾಜಿ. ಹಾ ಗುರುಜಿ. ಓಕೆ, ಎಸ್. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ರೇಖಾ ಮಾತಾಜಿ. ಓಕೆ, ಎಸ್ ಮಾತಾಜಿ, ಅನ್ಮ್ಯೂಟ್ ಮಾಡಿ. ನಮಸ್ತೆ ಗುರುಜಿ. ಹಾ, ಇವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೀವಿ, ಕೃಷ್ಣನ್ ಪೂಜಾ ಮಾಡ್ತಾ ಇರ್ತೀವಿ.
ಬಟ್ ದೇವರಲ್ಲಿ ನಾವು ಏನೋ ಒಂದು ಕೋರಿಕೆಗನ್ನ ಕೇಳ್ಕೊತಿರ್ತೀವಿ. ಹ್ಮ್ ಅದೇ ನೀವ್ ಹೇಳಿದ್ರಿ ನಾವ್ ಏನೋ ಕೇಳ್ಬಾರ್ದು, ಹ್ಮ್ ದೇವ್ರು ಯಾರಿಗ್ ಏನ್ ಬೇಕೋ ಎಲ್ಲಾ ಕೊಡ್ತಾನೆ ಅಂತ. ಹ್ಮ್ ಹ್ಮ್ ಬಟ್ ಕೆಲವೊಬ್ರಿಗೆ ಇವಾಗ ಯಾರಿಗೋ ಹುಷಾರಿಲ್ಲ ಅನ್ಕೊಳ್ಳಿ, ಹ್ಮ್ ಅವ್ರಿಗೋಸ್ಕರ ನಾವು ಅವ್ರು ಬೇಗ ಹುಷಾರಾಗ್ಲಿ ಈ ತರ ಕೇಳ್ಕೊತೀವಿ. ಅದು ಎಷ್ಟ್ರ ಮಟ್ಟಿಗೆ ನಿಜ ಅಂತ. ಹ್ಮ್ 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 ಅಂದ್ರೆ ನೋಡಿ, ನಾವು ಹೇಗೆ ಅಂದ್ರೆ ಕೃಷ್ಣ ಹೇಗೆ ರೆಸಿಪ್ರೋಕೇಟ್ ಮಾಡ್ತಾನೆ ಅಂದ್ರೆ, ಈಗ ನೀವು ಭಕ್ತಿಯಲ್ಲಿ ಸೀರಿಯಸ್ ಆದ್ರೆ ಆಗ ನೀವು ಬೇಡಿದ್ರೆ ಕೃಷ್ಣ ಅದನ್ನು ನಿಮ್ಮ ಎಂತ ಹೇಳುದು, ಈಗ ನೀವು ಬೇಡ್ತೀರಿ ಅವ್ರಿಗೆ ಹುಷಾರಿಲ್ಲ ಅಂತ, ಆಗ ಕೃಷ್ಣ ಅವರನ್ನು ಹುಷಾರು ಮಾಡ್ಬೋದು. ಆದ್ರೆ ನೀವು ಎಷ್ಟರ ಮಟ್ಟಿಗೆ ಭಕ್ತಿಯಲ್ಲಿ ಅಡ್ವಾನ್ಸ್ ಇದ್ದೀರಿ ಅದರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಗೊತ್ತಾಯ್ತಾ ಮಾತಾಜಿ? ನೀವು ಇನ್ನೊಬ್ಬರಿಗೆ ಕೇಳುವುದು, ನೀವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಿದ್ರೆ, ಅಡ್ವಾನ್ಸ್ ಆಗಿದ್ರೆ, ಆಗ ಕೃಷ್ಣ ನಿಮ್ಮ ಪ್ರೇಯರ್ ಅನ್ನು ಕೇಳ್ಬಹುದು. ಇಲ್ಲದೆ ಹೇಗೆ ಅಂದ್ರೆ ಕೃಷ್ಣ ಎಲ್ಲದಕ್ಕೂ ತಲೆ ಹಾಕ್ಲಿಕ್ಕೆ ಬರುವುದಿಲ್ಲ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ನೀವು ಸೀರಿಯಸ್ ಆದ್ರೆ ಆಗ ಕೃಷ್ಣ ಇಂಟರ್ಫಿಯರ್ ಆಗ್ತಾನೆ, ಆಗ ಅಲ್ಲಿ ಬರ್ತಾನೆ ಕೃಷ್ಣ. ಆದ್ರೆ ಎಂತ ಆಗ್ತದೆ ಅಂದ್ರೆ, ನೀವು ಅಡ್ವಾನ್ಸ್ ಆದ ಕೂಡಲೇ ಭಕ್ತಿಯಲ್ಲಿ ನೀವು ಮತ್ತೆ ಎಂತ ಆಗ್ತದೆ ಅಂದ್ರೆ, ನೀವು ಟೋಟಲಿ ಕೃಷ್ಣನ ಮೇಲೆ ನಂಬಲಿಕ್ಕೆ ಹೋಗ್ತೀರಿ. ಅಂದ್ರೆ ಎಲ್ಲವೂ ಕೃಷ್ಣನ, ಅಂದ್ರೆ ಎಂತ ಆಗ್ತದೆ ಅಂದ್ರೆ ನೋಡಿ, ಶುದ್ಧ ಭಕ್ತರು ಈಗ ಕುಂತಿ ಮಹಾರಾಣಿ ಹೇಳುದು, ನನಗೆ ವಿಪದ ಕೊಡು, ನನಗೆ ಇನ್ನೂ ಕಷ್ಟ ಕೊಡು, ಯಾಕಂದ್ರೆ ಕಷ್ಟ ಕೊಟ್ಟಾಗ ನಿನ್ನ ಸ್ಮರಣೆ ಬರ್ತದೆ. ಹಾಗಾಗಿ ಶುದ್ಧ ಭಕ್ತರು ಯಾವಾಗಲೂ ಕಷ್ಟ ಕೇಳುದು, ಅದು ಬೇರೆ ಟಾಪಿಕ್. ಆದ್ರೆ ನಮ್ಗೆ ಎಂತ ಅಂದ್ರೆ, ಈಗ ನಮ್ಗೆ ಕಷ್ಟ ಬೇಡ, ನಮ್ಗೆ ಸುಖವೇ ಬೇಕು. ಯಾಕಂದ್ರೆ ಅವರು ಎಂತ ಮಾಡ್ತಾರೆ ಅಂದ್ರೆ, ಅವರು ಕೃಷ್ಣನಿಗೋಸ್ಕರ ನರಕಕ್ಕೆ ಹೋಗ್ಲಿಕ್ಕೆ ಕೂಡ ರೆಡಿ. ಅವ್ರು ಎಂತ ಹೇಳುದಂದ್ರೆ, ನರಕದಲ್ಲಿ ಕೂಡ ನನಗೆ ನಿನ್ನ ಭಕ್ತಿ ಸೇವೆ ಕೊಡು, ನಾನು ನರಕಕ್ಕೆ ಹೋಗ್ಲಿಕ್ಕೆ ರೆಡಿ ಅಂತ ಸ್ಟೇಜ್ ಅವ್ರದ್ದು, ಶುದ್ಧ ಭಕ್ತರು. ತಿಳಿದ ಮಾತಾಜಿ? ಸರಿ ಗುರುಜಿ, ಥ್ಯಾಂಕ್ ಯು. ಓಕೆ, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಪ್ರಶ್ನೆ ಇದರಲ್ಲಿ ಕೇಳ್ಬೋದು. ಎಸ್, ಹಲೋ ನಮಸ್ಕಾರ, ನಾನು ರಾಘವೇಂದ್ರ ಅಂತ ಮಾತಾಡೋದು. ಹೇಳಿ ಸರ್. ಅದೇ ಈಗ ಕೃಷ್ಣಂದು ಸುಮಾರು ಶ್ಲೋಕಗಳ ಇದೆ, ಹ್ಮ್ ಸುಮಾರು ಶ್ಲೋಕ ಇದೆ, ಸುಮಾರು ಕೀರ್ತನೆಗಳಿದೆ. ಬಟ್ ಅದ್ರಲ್ಲಿ ಹರೇ ರಾಮ ಹರೇ ಕೃಷ್ಣ ಅದೇನಕ್ಕೆ ಅಷ್ಟೊಂದು ಪವರ್ಫುಲ್, ಅಥವಾ ಅದ್ರಲ್ಲಿ ಏನಂತ ಸ್ಪೆಷಾಲಿಟಿ ಕಂಪೇರ್ ಮಾಡಿದ್ರೆ ಬೇರೆ ಶ್ಲೋಕಗಳಿಗೆ ಅಂತ? ಓಕೆ, ನೋಡಿ, ಇತಿ ಷೋಡಶತನಾಮನಂ ಕಲಿ ಕಲ್ಮಶನಾಶನಂ ನಾಥಾ ಪರ್ವತರೋ ಉಪಾಯ ಸರ್ವವೇದೇಶು ಧ್ಯಾಯತೆ. ಅಂದ್ರೆ ಈ 16 ಮಂತ್ರ ಕಲಿಯುಗದ ಎಲ್ಲ ಕಲ್ಮಶನಾಶ ಮಾಡ್ತದೆ. ಮತ್ತೆ ಇತಿ ಷೋಡಶತನಾಮನಂ ಕಲಿ ಕಲ್ಮಶನಾಶನಂ ನಾಥಾ ಪರ್ವತರೋ ಉಪಾಯ, ಬೇರೆ ಯಾವುದು ಉಪಾಯವಿಲ್ಲ, ಸರ್ವ ವೇದೇಶು ಧ್ಯಾಯತೆ, ಎಲ್ಲ ವೇದಗಳು ಅದನ್ನು ಹೇಳ್ತಾ ಉಂಟಂತ ಅದು ಶಾಸ್ತ್ರದಲ್ಲಿ ಉಂಟು. ಅದಕ್ಕೆ ಸ್ಪೆಷಲ್ ಇದು ಕೊಟ್ಟಿದ್ದಾರೆ ಆ ಮಂತ್ರಕ್ಕೆ, ಕಲಿಯುಗಕ್ಕೆ ಅಂದ್ರೆ ವೇದವ್ಯಾಸರು ಹೇಳುದು, ಹರಿನಾಮ ಏವ ಕೇವಲಂ ಕಲೋನಾಸಿ ಗತಿರ್ ಅನ್ಯತ, ಬೇರೆ ಯಾವುದಿಲ್ಲ. ಹಾಗಾಗಿ ಅದರಲ್ಲೂ ಕೂಡ ಈ 16 ಮಂತ್ರದಲ್ಲಿ ಎಲ್ಲವೂ ಉಂಟು. ಮತ್ತೆ ಇದರ ಬಗ್ಗೆ ನಾನು ನಿಮ್ಗೆ 18 ಅಧ್ಯಾಯದ ಮೇಲೆ 19 ಕ್ಲಾಸ್ ಮಾಡ್ತೇನೆ, ಆಗ ಇದರ ಬಗ್ಗೆ ನಾನು ವಿವರವಾಗಿ ಹೇಳ್ತೇನೆ. ಅಂದ್ರೆ 8 ಶ್ಲೋಕ ಉಂಟು ಅದರ ಬಗ್ಗೆ ನಾನು ಹೇಳುವಂತದ್ದುಂಟು, ಆಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಸರ್. ಸರಿ ಸರಿ, ಧನ್ಯವಾದಗಳು. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು, ಅನ್ಮ್ಯೂಟ್ ಮಾಡಿ. ಎಸ್, ಹಾಗಾದ್ರೆ ಯಾರ್ದು ಪ್ರಶ್ನೆ ಇಲ್ಲ, ಎಲ್ಲರಿಗೂ ತಿಳಿಯುತ್ತಂತ ನಾನು ಭಾವಿಸ್ತೇನೆ. ನಾವು ಮುಕ್ತಾಯ ಮಾಡುವ. ಸ್ವಾತಿಮಯ್ಯ, ಎಸ್ ಮಾತಾಜಿ, ಕೇಳಿ ಮಾತಾಜಿ. ಸ್ವಾತಿಮಯ್ಯ, ಪ್ರಶ್ನೆ ಉಂಟಾ? ಇಲ್ಲ ಗುರುಜಿ, ಹರೇ ಕೃಷ್ಣ ಹೇಳೋಣ ಅಂತ ಅನ್ಮ್ಯೂಟ್ ಮಾಡಿದ್ದೆ. ಎಸ್, ಓಕೆ, ಹರೇ ಕೃಷ್ಣ.